ಅಂಬುರುಗನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸದೆ ಅಂಬುನೆ ದಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯೇ ವಾದ ಅಂಬುಜಕ ಬುಡಗಡುದವನು ಬೆನಿಗತಾ ಸಿಂಹವಿಷ್ಟರಾದಂತಹ ನಮ್ಮಣ್ಣ ಧರ್ಮಸೇನನ ಮನಸ್ಸಿನಲ್ಲಿ ಒಂದು ಸಂದೇಹ. ಮಹಾಭಾರತ ಯುದ್ಧವನ್ನು ಗೆಲ್ಲುವಲ್ಲಿ ನಮ್ಮ ಪಾಳಯದಿಂದ ಹೋರಾಡಿದಂತಹ ವೀರಾದಿ ವೀರ ಯಾರು ಎಂಬ ಹಾಗೆ ಎಂಬಂತಹ ಜಿಜ್ಞಾಸೆಯನ್ನು ಮುಂದಿಟ್ಟದೆ ಸ್ಥಳ ಸ್ತಂಭಿದ ಸಭೆಯಲ್ಲಿ ನಾನೇ ಆ ವೀರ, ನಾನೇ ಯುದ್ಧವನ್ನು ಗೆದ್ದದ್ದು ಎಂಬ ಹಾಗೆ ಹೇಳಿದೆ ಅಲ್ಲ. ಎಲ 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 ಗಜಗಾತ್ರದಂತಹ ಭೀಮಸೇನನ ಎದುರು ಹೀಗೆ ಬಾಯಿಗೆ ಬಂದಾಗೆ ಮಾತಾಡಿದರೆ ದ್ರೋಣಾಚಾರ್ಯನನ್ನು ವಧಿಸಿದವನು ನಾನಲ್ಲವೇ? ಆದ್ದರಿಂದ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಜಯಸಿರಿ ಬರಲು ನಾನೇ ಕಾರಣ, ನಾನೇ ಕಾರಣ. ಅದೇ ಸೇಡನ್ನು ತೀರಿಸುವುದಕ್ಕಾಗಿ ಸಮಶಬ್ದಕರು ಕೌರವನ ಮಾತ
ಎಲ್ಲ ಪಾರ್ಥ, ಸಾಕು ಮಾಡು ನಿನ್ನ ಮಾತುಗಳನ್ನು. ಮಹಾಭಾರತ ಯುದ್ಧದಲ್ಲಿ ಈ ಭೀಮಸೇನ ಮಾಡಿದಂತಹ ಪೌರುಷಗಳನ್ನೊಮ್ಮೆ ಜ್ಞಾಪಿಸಿಕೋ. ಅಲ್ಲ, ಅಂದು ತುಂಬಿದ ಸಭೆಯಲ್ಲಿ ಶಪಥ ಮಾಡಿದ ಹಾಗೆ ಕೌರವನ 99 ಮಂದಿ ತಮ್ಮಂದಿರನ್ನು ನೆಲ ಕಚ್ಚಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ನಮ್ಮ ಮಡದಿಯಾದಂತಹ ಪಾಂಚಾಲೆ ಅವಳ ಮಾನಭಂಗವನ್ನು ಮಾಡಿದಂತಹ ದುರುಳ ದುಶ್ಯಾಸನನನ್ನು ಕೆಳಗಿ ಅವನ ಉದರವನ್ನು ಸೀಳಿ ಅವನ ರಕ್ತವನ್ನು ಘಟನೆ ಮೆಲದವರು ಈ ಭೀಮಸೇನ. ಅಷ್ಟು ಮಾತ್ರವಲ್ಲ, ಅನಭಿಷಿಕ್ತ ದೊರೆಯೆನಿಸಿಕೊಂಡಂತಹ ಕೌರವನ ತೊಡೆಯನ್ನು ಮುರಿದು ನಮಗೆ ಜಯವನ್ನು ಗಳಿಸಿಕೊಟ್ಟವನು ನಾನೇ. ಹೀಗಿರುವಾಗ ನನ್ನ ಮುಂದೆ ನೀನು ಬಾರಿ ಮಾತಾಡಿದರೆ ನನ್ನನ್ನು ಹುಟ್ಟಡಗಿಸುವನು. ಬಾ ಮುಂದೆ. ಸಾಹಸವಂತರಿದ್ದೀರಿ. ಒಂದೊಮ್ಮೆಗೆ ತ್ರಿಮೂರ್ತಿಗಳೇ ಒಂದಾಗಿ ಯುದ್ಧಕ್ಕೆ ಬಂದರೂ ಅವರನ್ನು ಸೋಲಿಸಬಲ್ಲಂತಹ ವೀರ ಪರಾಕ್ರಮಿಗಳಿದ್ದೀರಿ. ಹೀಗೆ ಯುದ್ಧ ಮಾಡುವುದಕ್ಕೆ ಕಾರಣವಾದರೂ ಏನು ತಿಳಿಸಿ. ವಾರಿಜ ಭವನ ಕುಮಾರ ನಾಡಿದ
ಆದರೆ ಕಾರಣ ನಮ್ಮ ಅಗ್ರಜನಾದ ಧರ್ಮರಾಯನ ಪ್ರಶ್ನೆ. ಅವನು ಕೇಳಿದ ಪ್ರಶ್ನೆ ಹೇಗಿತ್ತು ಅಂದು, ಕುರುಕ್ಷೇತ್ರ ದಾರುಣಿಯಲ್ಲಿ ಯುದ್ಧದಲ್ಲಿ ಜಯ ಸಿಗಲು ಕಾರಣ ಸರಸಿಜಾಕ್ಷನನು ಅಲ್ಲ ನಿಮ್ಮ ಬಲುಹೋ, ನನಗೆ ಸರಿಯಾದ ಉತ್ತರವನ್ನು ನೀಡಿ ಎಂದು ಕೇಳಿದ. ಅದಕ್ಕೆ ನಾನೇ ಎಲ್ಲವನ್ನು ಜಯಿಸಿದುದರಿಂದಾಗಿ ಹಸ್ತಿನಾಪುರ ನಮ್ಮ ಪಾಲಾಯಿತು ಎಂದು ಹೇಳುವಾಗ ಈತನಿಗೆ ಸಿಟ್ಟು ಬಂತು. ಮಾತು ಬೆಳೆದು ಯುದ್ಧಕ್ಕೆ ಕಾರಣವಾಯಿತು. ಇವನ ಅಹಂಕಾರವನ್ನು ಸಾಗು ತಡಿ ಜಗಳವೇಗೆ ಬಿಡಿ ಜಗಳವೇಗೆ ಬಿಡಿ ನೀವು ಸಮಾನ ಪರಾಕ್ರಮಿಗಳೇ ಇದ್ದೀರಿ. ಭಾರತ ಯುದ್ಧವನ್ನು ಗೆಲ್ಲುವಲ್ಲಿ ಸಮಾನ ಪರಾಕ್ರಮವನ್ನು ತೋರಿಸಿದ್ದೀರಿ. ಅದರಿಂದಲೇ ಅಲ್ಲವೇ ಅದೆಷ್ಟೋ ವೀರರು ಮಡಿದೇ ಹೋದರು. ಯುದ್ಧದಲ್ಲಿ ಜಯವು ನಿಮ್ಮ ಪಾಲಿನದಾಯಿತು. ಆದರೂ ಈ ಪ್ರಶ್ನೆಗೆ ಉತ್ತರಿಸಲು ಯೋಚಿಸಬೇಕಾಗುತ್ತದೆ. ಒಂದು ಉಪಾಯವನ್ನು ಮಾಡೋಣ. ನಿಮ್ಮ ಆಪತ್ಬಾಂಧವನಾದ ಪರಮಾತ್ಮನೇ ಅಲ್ಲವೇ ನಿನ್ನ ಸಾರಥಿಯಾಗಿದ್ದುದು. ಆದುದರಿಂದ ಈ ಪ್ರಶ್ನೆಗೆ ಆತನಲ್ಲಿಯೇ ಉತ್ತರವೂ ಸಿಗಬಹುದು. ನಾವೆಲ್ಲರೂ ದ್ವಾರಕೆಯತ್ತ ತೆರಳು. ಹಾಗೆ ಪರಮ ಪಾವನಾಯನಿಪ ದ್ವಾರಕಾ ಪಾವನಾಯನಿಪ ದ್ವಾರಕಾ ಪುರವರದಿ ಪರಮ ಪಾವನಾಯನಿಪ ದ್ವಾರಕಾ ಪುರವರದಿ ಶ್ರೀರಮಣ ಯದುವೀರ್ತ ಭೂರಿ ವೈಭವ
ರೂಪಿನಲ್ಲಿ ತರುಣಿ ಮಣಿ ದೇವಕಿಗೆ ತರಳನೆಂದೆನಿಸಿ ಪರಮ ಪಾವನೆಯನಿಪ ದ್ವಾರಕಾಪುರ ವರದಿ ದಿನಬ ಸುಕಲಪ ಸದ್ಗುಣ ಮುನಿಪ ಮುನಿಪ ಸುಕಲಾಪ ಸದ್ಗುಣ ಮುನಿಪ ಪಾಪವಿದೂರ ಪಾಪೋ ಭಯಂಕರ ಪಾಪವಿದೂರ ದಯಾ ಬರಲಾಲಿದು ನ ಬೇಡುವ ನುಡಿ ತಾಪಾಂಬುಜದಿನಪ ಸುಕಲಪ ಸದ್ಗುಣ ಮುನಿಪ ಲಾಲಿದು ಸಜ್ಜನ ಪಾಲ ಮೋರಾರಿ ಲಾಲಿಸೋ ಸಜ್ಜನ ಪಾಲ ಮೋರಾರಿ ಪೇಳುವೆ ನಿವರ ಕಂಗಾಲನು ಶೌರಿ ಸಾರಸ ಸಖಜ ಕುಮಾರಕನಿಂದು ಭಾರತಗವ ಗೆಲ್ದ ವೀರರಾರೆಂದು ಲಾಲಿಸೋ ಸಜ್ಜನ ಬಲ ಮುರಾರಿ ಈಗ ಸದ್ಯಕ್ಕೆ ಹಸ್ತಿನಾಪುರದಲ್ಲಿ ಧರ್ಮರಾಯನ ಆಡಳಿತವು ನಡೆಯುತ್ತಿದೆ. ಹೌದು, ಧರ್ಮರಾಯನು ತನ್ನ ತಮ್ಮಂದಿರಲ್ಲಿ ಒಂದು ಪ್ರಶ್ನೆಯನ್ನಿತ್ತನಂತೆ. ಏನದು? ಭಾರತ ಯುದ್ಧವನ್ನು ಗೆಲ್ದವರು ಯಾರೆಂದು. ಆಗ ಭೀಮಸೇನ ಮತ್ತು ಅರ್ಜುನನಿಗೆ ತಾನೇ ಗೆದ್ದುದು ಎಂದು
ಬೊಮ್ಮ ಕುಮಾರ ವಾಯುಬಾಲ ಬಿಬಸ್ತು ವಿಚಾರ ಜಾಲವಲ್ಲಿದೋ ಜಾಲವಲ್ಲಿದೋ ಬೇಳ್ವೆ ಮೂಲ ಸಂಗತಿಯ ಸುಶೀಲರಾಲೋಚಿಸಿರಿ ವಿಚಾರಿಸಿರಿ ಲಾಲಿಸು ಬೊಮ್ಮ ಕುಮಾರ ವಾಯುಬಾಲ ಬಿಭತ್ಸು ವಿಸಾರ ಲಾಲಿಸು ಬೊಮ್ಮ ಕುಮಾರ ಹಿಂದೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವು ಪಾಂಡವರಿಗೆ ದೊರಕಿದ್ದು ಸತ್ಯ. ಆದರೆ ಆ ಜಯವನ್ನು ತಂದುಕೊಟ್ಟವರು ಭೀಮನು ಅರ್ಜುನನನ್ನು ನಾನು ತಿಳಿದಿಲ್ಲ. ಆದರೆ ಅದನ್ನು ತಿಳಿದು ಒಬ್ಬನಿದ್ದಾನೆ, ಆತನೇ ಬಕೃಸೇನ. ಆತ ಬಹಳ ಎತ್ತರದಿಂದ ಆ ಯುದ್ಧವನ್ನು ನೋಡಿದ್ದಾನೆ. ಹಾಗಾಗಿ ಅವನತ್ತವೇ ಕೇಳಬೇಕು. ಅಯ್ಯ ಭೀಮಾರ್ಜುನರೇ, ಇತ್ತ ಬನ್ನಿ, ಇತ್ತ ಬನ್ನಿ. ಸ್ವಾಮಿ ಈ ಯುದ್ಧವನ್ನು ನೋಡಿದ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಆತನೇ ಬಬ್ರುಸೇನ. ಆತ ಬಹಳ ಎತ್ತರದಿಂದ ಕುಳಿತು ನೋಡಿದ್ದಾನೆ. ಹಾಗಾಗಿ ಅವನತ್ತವೇ ಹೋಗಿ ಕೇಳೋಣ. ಬಬ್ರುಸೇನ, ಈ ಹಿಂದೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರಿಗೂ ಪಾಂಡವರಿಗೂ ಘನಘೋರ ಕಾಳಗ ನಡೆಯಿತು. ನಿಜ. ಆದರೆ ಆ ಕಾಳಗದಲ್ಲಿ ಗೆಲುವು ಪಾಂಡವರಿಗೆ ದೊರಕಿತು. ಆ ಗೆಲುವನ್ನು ತಂದು ಕೊಟ್ಟವರು ಭೀಮನು ಅರ್ಜುನರು. ಅಯ್ಯ ಪ್ರತ್ಯಕ್ಷಿಯೇ, ಇದಕ್ಕೆ ನಿನ್ನ ಉತ್ತರವೇನು? ಚಕ್ರಧಾರಿಯ ಗೀಡು ಬಾರದ ಅವಧಿಯೇ ಕುರು ಚಕ್ರದೋಳ್ ನೆರೆದಿರ್ದವರದಿ ಕಾದಾಡಿರುವ ಚಕ್ರವರ್ತಿಗಳರನೋ ಕಾಣಿ ನಿನ್ನ ಮಹಿಮೆಗಳ ಅರಿಗರಿವು. ಚಕ್ರವೇ ಸರ್ವ ಸೈನಿಕರ ಸಂಹರಿಸಲ ಚಕ್ರದೆಡೆಗೊಂಡು ಚಕ್ರಿ ಚಂಡಿಕೆ ತಿರುಗುತ್ತಿಗುದ ರಣಚಕ್ರದೋಳ್ ಕಂಡರಿವಿ. ಹೇಳಯ್ಯ, ಭಾರತ ಯುದ್ಧದಲ್ಲಿ ವೀರವೇಷದಿಂದ ಹೋರಾಡಿದ ಚಕ್ರವರ್ತಿ ಕೌರವಾದಿಗಳನ್ನು ಸಂಹರಿಸಿದ್ದು ನಿನ್ನ ಚಕ್ರ, ಜೊತೆಗೆ ಚಂಡಿಕೆ ಭಾರತ ಯುದ್ಧಕ್ಕೆ ಕಾರಣವಾದಲು ಜಯ ಸಿಗಲು ಕಾರಣವಾದವು ಬಂಡಿ ಭೀಮನಾಗಲಿ ಅರ್ಜುನನಾಗಲಿ ನಾನು ಕಂಡದ್ದಿಲ್ಲ ದೇವ. ಹೊಳಬಳರುಂಡವೇ ಕಿಡಿಬೋಯ್ ಬಂಡವ ನುಡಿಯದಿರಗೀಗ ಬಿಡುವೆನೆ ನಿನ್ನನ್ನು ಬಡಿದಪ್ಪಳಿಸುವೆ ಪೊಡವಿಗೆ ಕಡು ಬೇಗ. ಏನು ಹೇಳಿದೆ ಚಕ್ರ ಚಂಡಿಕೆ ಚಕ್ರ ಚಂಡಿಕೆ
ಧರ್ಮಕ್ಷೇತ್ರವೆನಿಸಿದುಕೊಂಡಂತಹ ಕುರುಕ್ಷೇತ್ರದಲ್ಲಿ ನಡೆದ ಧರ್ಮಯುದ್ಧವನ್ನು ಅತ್ಯಂತ ಎತ್ತರದ ಜಾಗದಿಂದ ನೀನು ನೋಡಿದ್ದಿ ಎಂಬ ಕಾರಣಕ್ಕೆ ಯುದ್ಧದಲ್ಲಿ ಮೆರೆದವರು ಯಾರು ಅಂತ ಹೇಳಿದರೆ ಏನು ಹೇಳಿದ್ದಿ? ಒಂದು ಚಕ್ರ, ಒಬ್ಬಾಕೆ ಚಂಡಿಕೆ. ಹಾಗಾದರೆ ಈ ಗಜಗಾತ್ರನಾದ ಭೀಮಸೇನ ನಿನಗೆ ಕಾಣಲಿಲ್ಲವೇ? ಇಲ್ಲ. ಹಾಗಾದರೆ ನೀನಿದ್ದರೇನು ಇಲ್ಲದಿದ್ದರೇನು? ಎಂದಿನ ಗಂಡೆಯಿಂದ ನಿನ್ನ ರುಂಡವನ್ನು ಸಂಶಯ ನಿವಾರಣೆ ಆಯ್ತಲ್ಲ, ಇನ್ನು ನೀವು ಹಸ್ತಿನಾಪುರದತ್ತ ತೆರಳಿರಿ. ಅಪ್ಪಣೆ ಸ್ವಾಮಿ. ಇದೇ ಅಲ್ಲವೇ ಕುರುಕ್ಷೇತ್ರದ ರಣರಂಗ? ಇಲ್ಲಿ ಬಂದಾಗ ಹಳೆಯ ನೆನಪುಗಳೆಲ್ಲ ಮರಳಿ ಕಳಿಸ್ತಾ ಇದೆ. ನೋಡು ನೋಡು, ಅದೇ ಜಾಗವಲ್ಲವೇ ದುರುಳ ದುಶ್ಯಾಸನನ ಉದರವನ್ನು ಸೀಳಿದ ಜಾಗ. ನೀನು ದುಶ್ಯಾಸನನ್ನು ಕೊಂದದಲ್ಲಿ ವಿಶೇಷವೇನಿದೆ? ಅದು ಅಲ್ಲಿ ನೋಡು, ಭೀಷ್ಮರಲ್ಲಿ ಹೋರಾಡಿ ಆ ಬಳಿಕ ಅವರನ್ನು ಶರಣ ಮಂಚಕ್ಕೆ ಎರಗಿಸಿದೆ. ಅದೇ ರೀತಿ ನೋಡು ನೋಡು, ದ್ರೋಣಾಚಾರ್ಯನನ್ನು ವಧಿಸಿದವನು ನಾನಲ್ಲವೇ? ವೀರನೆಂದು ಚಲವ ತೋರ್ಪೆಯ, ಕಲಹ ಗೆಲಿದ ವೀರನೆಂದು ಛಲವ ತೋರ್ಪೆಯ. ಸಾಕು ಮಾಡು ನಿನ್ನ ಮಾತುಗಳನ್ನು. ಕುರುಕ್ಷೇತ್ರದ ಯುದ್ಧದಲ್ಲಿ ಏನು ನೀನೊಬ್ಬನೇ ಹೋರಾಡಿದ್ದಲ್ಲ, ನಾವು ಹೋರಾಡಿದ್ದೇವೆ. ಅದು ಬಿಡು. ಕುರುಕ್ಷೇತ್ರ ಯುದ್ಧದ ಮೊದಲು ನಾನು ಮಾಡಿದಂತಹ ಸಾಹಸಗಳನ್ನು ಒಮ್ಮೆ ಜ್ಞಾಪಿಸಿಕೊ. ಕಾಮಕ್ಕೆ ವನದಲ್ಲಿರುವಾಗ ಕಿಮ್ಮೀರ ಬದಲಾದಂತಹ ರಾಕ್ಷಸರನ್ನು ಸೋಲಿಸಿ ನಿಮ್ಮನ್ನು ಸಂರಕ್ಷಿಸಿದವನು ಈ ಭೀಮಸೇನ. ಅಷ್ಟು ಮಾತ್ರವಲ್ಲ, ಅಂದು ವನವಾಸದಲ್ಲಿರುವ ಸಮಯಕ್ಕೆ ನಮ್ಮ ಮಡದಿಯಾದ ಪಾಂಚಾಲೆಯನ್ನು ಆ ಜಯದ್ರಥ ಎಳೆದುಕೊಂಡು ಹೋಗುವಾಗ ಜಯದ್ರಥನನ್ನು ಧರಧರನೆ ಎಳೆದು ಅವನ ತಲೆಯನ್ನು ಬೋಳಿಸಿದವ ಈ ಭೀಮಸೇನ. ಆಗ ನಿನ್ನ ಪೌರುಷ ಏನಾಗಿತ್ತು? ಏನು ಮಾಡಿದ್ದಿ ನೀನು? ಭೀಮ ಕೇಳು ಜಗದಿಯಾದರೇನು ಜರಗ ಬಿಂಗದಿ, ತರಿದ ಜಗದಿಯಾದರೇನು ಜರಜ ಬಿಂಗದಿ. ನಾನೇನು ಮಾಡಿದ್ದೇನೆಂದು ನಿನಗೆ ಅರ್ಥವಿಸಬೇಕಾಗಿದೆ. ಕುರುಕುಲದ ಪಿತಾಮಹರೆನಿಸಿದಂತಹ ಭೀಷ್ಮರು ವೀರರು ಧೀರರು, ಧರಿತ್ರಿಯಲ್ಲಿದ್ದ ಎಲ್ಲಾ ಕ್ಷತ್ರಿಯರು ಅವರಿಗೆ ಹೆದರುತ್ತಿದ್ದರು. ಅವರೊಂದಿಗೆ ಯುದ್ಧವನ್ನು ಮಾಡಿ ಸೋಲಿಸಿದಂತಹ ನನಗೆ ನೀನು ಯಾವ ಲೆಕ್ಕ? ಅದೇ ರೀತಿ ಅವರನ್ನು ಸರಳ ಮಂಚಕ್ಕೆ ನಾನು ಒರಗಿಸಿದ್ದೇನೆ. ಆದ್ದರಿಂದ ನನಗೆ ಈ ವರ್ತಮಾನ ಕಾಲದಲ್ಲಿ ಸರಿಸಮಾನರು ಯಾರಿದ್ದಾರೆ ತಿಳಿಸು.
ಜಯ ನಮೋ ಶಶಿಶೇಖರ ವಿಶಂಬರ ಶರಣ ರಕ್ಷಕ ಶ್ರೀಕರ ಉರಗ ವಿಭೂಷಣ ಸುರುಚೇರ ಭಾಷಣ ಸರ್ವಾದಿ ಜನವರ ವೃಷಭಾನನ ಜಯ ನಮೋ ಶಶಿಶೇಖರ ವಿಶ್ವಂಬರ ಜಯ ರಕ್ಷಕ ಶ್ರೀಕರ ಜಯ ಜಯ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಒದಗಿಸಿದ್ದೇವೆ. ಎದ್ದೇಳಿ. ಇದ್ದವನ್ನಿ. ಆಸೀನರಾಗಿ. ಹಾಗೆಯೇ ಸ್ವಾರಿಯತ್ತ ಪೇಳೋ ಕೃಪಳೋ ಸ್ವಾರಿಯತ್ತ ಪೇಳೋ ಆ ಆ ಆ ಸ್ವಾರಿಯತ್ತ ಬೇಳೋ ಕೃಪಾಳೋ ಸ್ವಾರಿಯತ್ತ ಬೇಳೋ ಸ್ವಾರಿಯತ್ತ ಬೇಳಿ ರಸೆಯೊಳು ಸ್ವಾರಿಯತ್ತ ಬೇಳಿ ರಸೆಯೊಳು ಹೊಸ ವಾರದೆ ಇರಲದ ಹೊರನೆ ತನಗೊರೆ ಸ್ವಾರಿಯತ್ತ ಬೇಳು ಕೃಪಾಳು ಸ್ವಾರಿಯತ್ತ ಬೇಳು ರಾಕ್ಷಸ ಗುಣೋತ್ತಮ ಅರವಿಂದಕ್ಕೆ ವಂದಿಸಿಕೊಂಡಿದ್ದೇನೆ. ಹಾಗೆಯೇ ಆಗಿದೆ. ಊರೂರು ಸಂಚಾರ ಮಾಡುತ್ತಾ ಹಾ ಈ ಪಾತಾಳಲೋಕಕ್ಕೆ ಬಂದಿದ್ದೀರಿ. ಹಾ ಸಂತೋಷಗೊಂಡೆ. ಹಾ ಗರ್ಭಾಸನವನ್ನು ಸ್ವೀಕರಿಸಿದ್ದೆ ಕೊಟ್ಟಿದ್ದಾರೆ. ಆರತಿಯನ್ನು ನಿಮ್ಮ ಮುಖಕ್ಕೆ ಬೆಳಗಿದ್ದೇನೆ. ನಾರದ ಕಲಾಪ್ರಿಯದವ ಇಲ್ಲಿಗೆ ಬರಬೇಕಾದರೆ ವಿಶೇಷವೇನಾದರೂ ಇದೆ ತಿಳಿಸಬೇಕು ದೇವ. ಕಾರಣ ಇದೆ. ರಾಕ್ಷಸ ಕುಲೋತ್ತಮರೇ ದೇವಾ, ನಿಮ್ಮಂತಹ ಬಲವಂತರು ಈ ಪ್ರಪಂಚದಲ್ಲಿ ಸದ್ಯಕ್ಕೆ ಯಾರೂ ಇಲ್ಲವಾಗಿದ್ದಾರೆ. ಆದರೂ ನಿಮ್ಮ ಪೂರ್ವಜರನ್ನು ನೆನೆಸಿಕೊಂಡಾಗ ನನಗೆ ಬಹಳ ಬೇಸರವಾಗುತ್ತಿದೆ. ಯಾಕೆ ಬಲ್ಲಿರಾ? ನಿಮ್ಮ ತಾತನನ್ನು ವೀರ ಪಾರ್ಥನು ವಧಿಸಿದ. ನಿಮ್ಮ ತಂದೆಯನ್ನು ಮೊನ್ನೆ ನಡೆದ ಭಾರತ ಯುದ್ಧದಲ್ಲಿ ಪಾರ್ಥನೇ ವಧಿಸಿದ. ಅವರನ್ನು ನೆನೆಸುವಾಗ ಬೇಸರವಾಗುತ್ತಿದೆ. ಹೌದು. ಈಗ ಹಸ್ತಿನಾಪುರದಲ್ಲಿ ಭೀಮ ಅರ್ಜುನರೇ ಸ್ವತಃ ತಾವೇ ಕಾಳಗವನ್ನು ಮಾಡುತ್ತಿದ್ದಾರೆ. ಭೀಮ ಸೋತಿದ್ದಾನೆ. ನೀವು ಅರ್ಜುನನ ಪಕ್ಷಪಾತಿಯಾಗಿ ಹೋಗಿ ಅವನೊಡನೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದರೆ ನಿಮ್ಮ ಸೇಡು ತೀರಿಸುವ ಕಾಲ ಈಗ ಸಮೀಪಿಸಿದೆ. ಹೀಗೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಲೇಸನಾಡಿದೆ ಮುನಿಪಾಲ್ ಮುನಿಪಾಲ್ ಪಂತವಿದೇಕೆ ಸೊಡ ಸೊಡ ಮೀಸೆಗಳನ್ನು ವಿಚಾರವನ್ನು ತಿಳಿಸಿ ಉಪಕಾರ ಮಾಡಿದಿರಿ. ನಮ್ಮ ಹಿರಿಯರು ಆಗಬೇಕಿದ್ದಾರೆ. ಆ ಅರ್ಜುನನ ಕಾರಣವೇ ಅಂತಹ ಭಾರತ ನನಗೆ ಲೆಕ್ಕವೇ ಅಲ್ಲ. ಆತ ಯೌವನದಲ್ಲಿರುವಾಗ ಅವರನ್ನು ಕೊಂದಿರಬಹುದು. ಈಗ ಅರ್ಜುನನನ್ನು ಕೊಂದು ನನ್ನ ತಂದೆಯವರಲ್ಲಿ
ಹಗರಣಕ್ಕಿದಿರಾಗಿ ಬರಲಗದೆ ಅರಸು ನಮ್ಮ ಶಕ್ತಿ ಆ ಪ್ರಾರ್ಥನೆಗೆ ಏನು ಗೊತ್ತು. ಒಮ್ಮಿಂದೊಮ್ಮೆಲೆ ದಯಾಧಿಕಾರಿ ಬಂದರು ಅದನ್ನ ತ್ರಿಶೂಲವನ್ನು ಎಳೆಯುವ ಧೈರ್ಯ ನಮ್ಮಲ್ಲಿದೆ. ಆಜ್ಞೆಯನ್ನು ಕೊಡಿ, ಈಗಲೇ ಭೀಮನ ಪಕ್ಷಪಾತಿಯಾಗಿ ಹೋಗುತ್ತೇನೆ. ಹೋಗಿ ಹೋಗಿ ಆದಷ್ಟು ಬೇಗನೆ ಸೇರಿಕೊಳ್ಳಿ ಅಲ್ಲಿ. ಏನಿದೆ ನೈಬವನದು ವಿರೋಧವಿದೇಕೆ ನೀರಿದರ ಮರಿಗರಿದಾನ ದೇವರಿಬುದು ದೂರ್ಯ ನಿನಗೆ ನಮ್ಮ ಪರಿಚಯವಿಲ್ಲದಿದ್ದರು ಯಾರು ನೀವು? ನನಗಿದೆ ಹ, ವಿಷಯವನ್ನು ನಾರದರಿಂದ ತಿಳಿದು ಬಂದಿದ್ದೇವೆ. ಹ, ನಾನು ಸೂರ್ಯವರ್ಮ, ಹ. ಆತನೇ ಚಂದ್ರವರ್ಮ. ಚಂದ್ರವರ್ಮ. ನಿನಗೆ ಸಹಾಯಕರಾಗಿ ಬಂದಿದ್ದೇವೆ. ಹೌದೇ? ತಂದೆಯದ ನಂದೆಯನ್ನು ಕೊಂದುದನು ಬಂದು ಸುರ ಮುನಿ ಬರಲಗೊಂದುಳಿಯದರು ಅಲ್ಲಿಗೆ ದಂಧೆಗಳು ಇದು ಮಾಡ್ಬೇಕಾದನ್ನ ಭೀಮಸೇನ, ಹ, ನಮ್ಮ ತಂದೆಯನ್ನು ಧನಂಜಯ ಕೊಂದ ವಿಚಾರವನ್ನು ಹ. ನಾರದರವರು ಹೇಳಿದರು. ಹೌದೇ? ನಾವು ಅದನ್ನು ಸೇಡನ್ನು ತೀರಿಸಬೇಕಾಗಿದೆ. ಹ. ನಾವು ನಿನ್ನ ಪಕ್ಷಪಾತಿಯಾಗಿ ಬರುತ್ತೇವೆ. ಆಜ್ಞೆಯನ್ನು ಕೊಡು, ಈಗಲೇ ಅವನನ್ನು ಸೋಲಿಸಿ ಅಯ್ಯ ಬರುತ್ತೇವೆ. ಸೂರ್ಯವರ್ಮ ಚಂದ್ರವರ್ಮರೇ, ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಹಾಗಾದರೆ ಇನ್ನು ತಡ ಮಾಡಬೇಡಿ, ಆದಷ್ಟು ಬೇಗನೆ ಅರ್ಜುನನ ಸೊಕ್ಕನ್ನು ಮುರಿದು ಬನ್ನಿ. ಜಯಶಾರಾಗಿ ಬನ್ನಿ. ಕಠಾರಿಯನ್ನು ಹಿಡಿದುಕೊಂಡು ಸಮದಂಡಿಗನಾಗಿ ಯುದ್ಧಕ್ಕೆ ಬರುತ್ತಾ ಇದ್ದೀಯಲ್ಲ. ಬಂದವನು ಹೊಸಬನೇ ಸರಿ, 3 ಲೋಕವನ್ನು ಗೆದ್ದಂತಹ ವೀರ ನಾನೇ ಎಂದು ಹೇಳುವ ಸಂದರ್ಭದಲ್ಲಿ ಬಂದೆಯಲ್ಲ. ಯಾಕಾಗಿ ಬಂದೆ? ನಿನ್ನ ಹೆಸರೇನು ತಿಳಿಸು. ಕೇಳು
ಸೂರ್ಯವರ್ಮನೆಂದು ಕರೆವಾರೆ ನಾನು ಎಲ್ಲೋ ಪ್ರಾರ್ಥನೆ. ಏನು ನಮ್ಮ ತಂದೆಯನ್ನು ಹ, ನೀನು ತಿಳಿದಿರಬಹುದು. ಹ, ನಾವು ಸಮಸಕ್ತಗಾರ ಮಕ್ಕಳು. ಓಹೋ, ಸೂರ್ಯವರ್ಮ ಎಂದು ಚಂದ್ರವರ್ಮ ಎಂಬುದಾಗಿ ನಮ್ಮ ಹೆಸರು. ಹ, ನಾನೇ ಚಂದ್ರವರ್ಮ. ಹ, ಸೇಡನ್ನು ತೀರಿಸುವುದಕ್ಕಾಗಿ ಬಂದಿದ್ದೇನೆ. ಯಾರು ಗೆಲ್ಲುತ್ತಾರೋ ನೋಡೋಣ. ನೋಡೋಣ ನೋಡೋಣ. ವರ್ಧನೆಂಬವನೇ ನೀನು ವರ್ಧನೆಂಬವನೇ ನೀನು ಮದ್ದಲಗಲ ಪೂರ್ತಿಗೊಳಿಸಿದಾದನು ವ್ಯರ್ಥ ಈಗ ಮಾತಾ ಬಿಡಿದು ಜಲಗಾಡುವುದಿಯಾಗುವೆನು ಏನು ಕೈಯಲ್ಲಿ ಹಾಡಿಯುವವನ್ನು ಹಿಡಿದು ಹ, ಮುಂದೆ ನಿಂತಿರುವ ಹ, ನೀನೇನೋ ಪಾರ್ಥ. ನಾನೇ ಒಂದು ಹೆಜ್ಜೆ ಮುಂದಿಟ್ಟರ ಜನರ ಹ, ಎಲ್ಲವೋ ಧನಂಜಯ. ಹ, ಕಾರ್ಯ ವಿವೇಚನೆ ಇಲ್ಲದೆ ನಡೆದಿದ್ದೀಯ. ಹ, ನನ್ನ ತಂದೆಯನ್ನು ತಾತರನ್ನು ವಿನಾಕಾರಣ ವಧಿಸಿದೆಯ. ಹ, ನೀನು ವೀರನಾಗಿರಬಹುದು, ಹ, ಆದರೆ ನನ್ನಲ್ಲಿ ಹ, ನಿನ್ನ ಸಾಮರ್ಥ್ಯ ನಡೆಯಲು ಸಾಧ್ಯವಿಲ್ಲ. ಓಹೋ, ಆದ್ದರಿಂದ ಹ, ಸ್ವಾರ್ಥವನ್ನು ಬಿಟ್ಟು ಹ, ನಮಗೆ ಶರಣಾಗುವುದು ಒಳಿತು. ಅದನಗೊಂದ ಬಗೆ ಅದನಗೊಂದ ಬಗೆ ಯಾತನ ಕೊಲ್ಲುವುದು ಏದರ ಗಣವಿನುಗೆ ವಾದ ಸಂಭವಕ್ಕಾಗಿ ನೀತಿ ಇರಲದು ಬಾಲಕನ ಅಲ್ಲಿಗೆ ಎಲ ಎಲ ದಾನವ, ನಿನ್ನ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದೆ. ನಿನ್ನ ತಂದೆಯನ್ನು ಮುತ್ತಾತನನ್ನು ಕೊಂದಂತಹ ನನಗೆ ನೀನೊಂದು ನಗಣ್ಯ. ಸಪ್ತ ಸಾಗರವನ್ನು ದಾಟಿದ ಬಳಿಕ ಸಾಗರವನ್ನು ದಾಟುವುದು ಸುಲಭ. ಆದ್ದರಿಂದ ಸಮಶಪ್ತಕನ ಪುತ್ರನಾದ ನಿನ್ನನ್ನು ಯಮಪುರಕ್ಕೆ ಹಟ್ಟುತ್ತೇನೆ. ಬಾ ಮುಂದೆ.
ದಯಲನೆಯು ದೊರೆಬಳೆ ಧೂರ್ತ ಎಲ್ಲ ಅರ್ಜುನ, ಏನು ಈ ಹಿಂದೆ ಮಾಡಿದ ಯುದ್ಧದಲ್ಲಿ ನಾನು ಸೋತದ್ದು ಹೌದು. ಆದರೆ ಈಗ ಹೊಸ ಹುರುಪಿನಿಂದ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಬಂದಿದ್ದೇನೆ. ನನ್ನಲ್ಲಿ ಜಯಿಸಬೇಕೆಂದಿದ್ದರೆ ನೀನೊಬ್ಬ ಸಾಲದು, ಕರೆಸು ನಿನ್ನ ಸಾರಥಿಯಾಗಿ ಶ್ರೀಕೃಷ್ಣನನ್ನು. ಹೌದಾ? ಅಷ್ಟು ಮಾತ್ರವಲ್ಲ, ನಿನ್ನ ರಥದಲ್ಲಿರುವಂತ ಪತಾಕೆಯಲ್ಲಿ ಹನುಮಂತನಿದ್ದನಲ್ಲ, ಎಲ್ಲಿದ್ದಾನೆ ಈಗ? ಕರೆಸಿಕೋ ಅವರನ್ನು. ಅಷ್ಟು ಮಾತ್ರವಲ್ಲ, ಇವತ್ತು ನಿನ್ನ ಸಹಾಯಕ್ಕೆ ಆ ಪಿನಾಕಿಯೇ ಬಂದರೆ ಅವರನ್ನು ಎದುರಿಸಿ ಬಾ ಬಂದೆ. ಅಗ್ರಜನೆಂಬುದಕ್ಕಾಗಿ ಅಗ್ರಜನೆಂಬುದಕ್ಕಾಗಿ ಬಿಡಲುಗ್ರಹಗೊಳ್ಳುವೆ ಬಲವಾಗಿ ವಿಗ್ರಹಗೊದಗಿ ಗಣದಿ ನಿನ್ನ ನಿಗ್ರಹಿಸುವೆ ನಾರನದಿ. ಅರ್ಜುನ, ಏನು ಅಂತ ಭಾವಿಸಿದೆಯೇನು? ಸಂಬೋಧಿಸಿದೆಯಲ್ಲ, ಮಗವನ ಮಗನೇ, ಸರಿ ಸರಿ ಹೇಳಿದಂತಹ ಮಾತು. ಯಾಕಂದ್ರೆ ನಾವೆಲ್ಲರೂ ಕೂಡ ದೇವತಾ ಅನುಗ್ರಹದಿಂದ ಜನಿಸಿಕೊಂಡಿದ್ದೇವೆ. ನಿಜ. ಯಮಧರ್ಮರಾಯನ ಅನುಗ್ರಹದಿಂದ ಧರ್ಮರಾಯನ ಜನನವಾಯಿತು. ವಾಯುದೇವನ ಮಗ ನೀನು, ಆಮೇಲೆ ಇಂದ್ರನ ಮಗ ನಾನು, ಹಾಗೆ ಅಶ್ವಿನಿ ದೇವತೆಗಳ ಪುತ್ರರು ನಕುಲ ಸಹದೇವರು. ಆದ್ದರಿಂದ ನಿನ್ನನ್ನು ಸಂಬೋಧಿಸುತ್ತೇನೆ, ವಾಯುದೇವನ ಮಗನೇ. ಎಲ್ಲ ಭೀಮ. ಆದ್ರೆ ನಿನ್ನನ್ನು ಇಂದ್ರದೇವನ ಮಗ ಅಂತ ಯಾರು ಕರೆಯುವುದಿಲ್ಲಲ್ಲ? ಮತ್ತೆ ಹೇಗೆ ಕರೆಯುವುದು? ದೇವೇಂದ್ರನ ಮಗ ಅಂತ ಕರೆಯುವುದು ಅಷ್ಟೇ. ಏನಾಗ್ಲಿ ಇಂದ್ರ ಸುತ ಅಂತ ಕರೀತಾರೆ. ದೇವೇಂದ್ರ ಇಂದ್ರ ಎಲ್ಲವೂ ಒಂದೇ. ಅದು ಬಿಡು. ಎಲ್ಲ ಭೀಮ, ಅಧಿಕ ಪ್ರಸಂಗದ ಮಾತುಗಳನ್ನಾಡಿದಿ. ಯಾಕೋ? ನಿನ್ನಲ್ಲಿ ಯಾರಾದ್ರೂ ಪ್ರಶ್ನೆಯನ್ನು ಮಾಡಿದ್ದಾರ? ಅಲ್ಲಿ ಧರ್ಮರಾಯ ಕೇಳಿದಂತಹ ಪ್ರಶ್ನೆ ಏನು? ಕುರುಕ್ಷೇತ್ರ ಧಾರುಣಿಯಲ್ಲಿ ಯಾರು ಗೆದ್ದದ್ದು ವಿರೋಧಿಗಳನ್ನು? ಆಗ ನಾನು ಹೇಳಿದ ಮಾತು ಏನು ಅಂತಂದ್ರೆ, ಕರ್ಣನನ್ನು ಜಯಿಸಿದ್ದೇನೆ, ದ್ರೋಣಾಚಾರ್ಯರೊಂದಿಗೆ ಹೋರಾಟ ಮಾಡಿದ್ದೇನೆ, ಭೀಷ್ಮಾಚಾರ್ಯರೊಂದಿಗೆ ಹೋರಾಟ ಮಾಡಿದ್ದೇನೆ. ಹಾಗಾದ್ರೆ ಬಂಧುಗಳೆಂಬುದನ್ನು ಬಿಟ್ಟು, ಗುರುಗಳೆಂಬುದನ್ನು ಬಿಟ್ಟು ಎಲ್ಲರಲ್ಲಿ ಕೂಡ ಹೋರಾಡಿದವ ನಾನು ಅಂತ ನನ್ನನ್ನು ಹೇಳಿದ್ದೇನೆ. ನೀನು ಏನು ಮಾಡಿದ ಅಂತ ಹೇಳಿಲ್ಲ. ಆದ್ರೆ ಮಧ್ಯಪಥದಲ್ಲಿ ಅಧಿಕ ಪ್ರಸಂಗ ಮಾತಾಡಿದಿ. ಏನೂ ಕೇಳೂಲ ಅನಿಂದ ಜಾತ. ಹಾಗಾದ್ರೆ ನಿನಗೆ ಸಿಟ್ಟು ಬಂತು. ನಿನ್ನ ಮೂಗಿನಿಂದ ಮೇಲೆ ಇರುವಂತಹ ಸಿಟ್ಟುಂಟಲ್ಲ, ಅದು ಯಾವತ್ತೂ ಕೂಡ ಅಪಾಯವೇ. ಎಲ್ಲ ಭೀಮ, ಇಷ್ಟು ಹೊತ್ತು ನಿನ್ನನ್ನು ಬಿಟ್ಟದ್ದು ಯಾಕೆ ಗೊತ್ತಾ? ನಾವು ಒಂದೇ ತಾಯಿಯ ಉದರದಲ್ಲಿ ಬೆಳಗಿದವರು, ಒಂದೇ ತಂದೆಯ ಮಕ್ಕಳು, ಅಣ್ಣ ತಮ್ಮಂದಿರು. ಹಾಗಾದ್ರೆ ಅರ್ಥವಿಸು, ಅಣ್ಣ ತಮ್ಮಂದಿರು ದಾಯಾದಿಗಳಲ್ಲಿ ಬಂತಹ ಕಲಹದಿಂದ ಕುರುಕ್ಷೇತ್ರ ಧಾರುಣಿಯಲ್ಲಿ ಎಷ್ಟೋ ಜನ ಸಾಯುವಂತಾಯಿತು. ಹಾಗಾದ್ರೆ ಇಂದೀಗ ನಮ್ಮಿಬ್ಬರ ಒಳಗೆ ಕಾಳಗ ಮೇಲೆ ನೋಡಿದ್ಯಾ? ಯಾರು ನೋಡುದು? ಅಂಬರ ಪಥದಲ್ಲಿ ಸುಮರಸರು ನೋಡ್ತಾ ಇದ್ದಾರೆ. ನನ್ನ ಅಪ್ಪ ಅಲ್ಲಿಂದ ನೋಡ್ತಾ ಇದ್ದಾನೆ, ಏನು ಮಾಡ್ತಾನೆ ಇವ ಅಂತ. ನನ್ನಪ್ಪನೂ ಇದ್ದಾನಲ್ಲಿ. ಅದನ್ನೇ ಹೇಳಿದ್ದು. ಹಾಗಾದ್ರೆ ಅರ್ಥವಿಸು, ನಮ್ಮಿಬ್ಬರ ಕಾಳಗ ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ದೇವತೆಗಳು ಉತ್ತರ ಕೊಡುವವರಿದ್ದಾರೆ. ನೀನೇನು ಹೇಳಿದ್ದು? ಪಿನಾಕಿ ಬೇಕು ಅಂತ. ಏನು ಕುರುಕ್ಷೇತ್ರದ ರೌದ್ರ ಭೀಮನ ನೀನು? ಒಮ್ಮೆ ಮಾತ್ರ ನಿನಗೆ ರೌದ್ರ ಬಂದದ್ದು, ಆಮೇಲೆ ರೌದ್ರ ಇಲ್ಲ ನಿನ್ನಲ್ಲಿ. ಹಾಗಾದ್ದರಿಂದ ಪಿನಾಕಿ ಬೇಡ, ನನ್ನ ಒಂದು ಬಾಣ ಸಾಕು. ಮಗುಳದಿರಲವ ಕಿರೀಟಿ ಮಗುಳದಿರಲವ ಕಿರೀಟಿ ಬಾಬಿರುಗಿಗೆ
ಕಾಲದಲ್ಲಿ ಹಾ, ನೀನು ಯಾರನ್ನು ಕೊಂದದ್ದು? ಹಾ, ಕರ್ಣನನ್ನು, ಹೌದು ದ್ರೋಣಾಚಾರ್ಯರನ್ನು, ಹೌದು ಭೀಷ್ಮಾಚಾರ್ಯರನ್ನು. ಹೌದು ಅವರೆಲ್ಲ ಸೇನಾಧಿಪತಿಗಳು. ಹಾ, ಒಬ್ಬ ಸೇನಾಧಿಪತಿ ಸತ್ತರೆ ಹಾ. ಇನ್ನೊಬ್ಬ ಬರುತ್ತಾನೆ. ಹೌದು ಆದ್ರೆ ನಾನು ಹಾಗಲ್ಲ. ಮತ್ತೆ ನಾನು ಕೊಂದದ್ದು ಯಾರನ್ನು? ಯಾರನ್ನು? ಕೌರವನನ್ನು. ಹೌದೌದು ಕೌರವ ಸತ್ತ ಮೇಲೆ ಮತ್ತೆ ಯಾರು ಬರ್ಲಿಕ್ಕಿಲ್ಲ. ಅದನ್ನು ನಾವು ಒಪ್ಪಿಕೊಳ್ತೇವೆ. ಹಾಗಾಗಿ ಹಾ. ಯುದ್ಧವನ್ನು ಜಯಿಸಿದವನು ನಾನೇ, ಒಪ್ಪಿಕೋ. ಎಲ್ಲ ಯಾರ ಭೀಮ? ಹೋದಿರನು ನೀರೆಂದು ಹೋದಿರನು ನೀನೆಂದು ಮಿಗಿದವರಂದ ದಿನರಂದು ಕಮಲಗಳೊಂದಲದರಿಯೇ ಕುಸುಮವ ನೈಮೇರಿಯೇ ಎಲ್ಲ ಭೀಮಣ್ಣ ಏರಲು. ಪೌರುಷವಾದನ್ನು ತೋರಿಸುವುದಕ್ಕೆ ಬಂದರೆ ಆಗುವುದಿಲ್ಲ. ಹ, ಯಾಕಂದ್ರೆ ಒಮ್ಮೆ ನೀನು ಸೋತು ಬಿದ್ದಿದ್ದೆ, ಅದು ಹಳೆಯ ವಿಚಾರ ಬಿಡು. ಆಮೇಲೆ ಬಂದರು ನೋಡು ಹ, ಸಮಸಪ್ತಕರ ಮಕ್ಕಳು ಹ, ಅಲ್ವಾ? ಹೌದು, ನಿನ್ನ ಕಡೆಯಿಂದ ನನ್ನ ಕಡೆಯಿಂದ ಬಂದದ್ದು. ಹೇಳಿದ್ದೇನು ಅಂತ? ಏನು ಹೇಳಿದ್ರು? ಭೀಮನ ಕಡೆಯಿಂದ ಬಂದವರು ಅಂತ. ಓಹೋ, ಏನೇ ಇಲ್ಲಿ ನನ್ನ ಸಹಾಯಕ್ಕೆ ಬಂದವರು ಅವರು. ಅವರನ್ನು ಮೇಲು ಲೋಕಕ್ಕೆ ಕಳುಹಿಸಿದ್ದೇನೆ. ಹ, ಎಲ್ಲ ಭೀಮ, ಏರಲು. ಅಂದಿನ ದಿನದಲ್ಲಿ ನಿಮ್ಮ ಪರಾಕ್ರಮ ಎಲ್ಲಿಗೆ ಹೋಯಿತು? ಹ, ಗಜಗೌರಿ ವ್ರತವನ್ನು ಪಾಲಿಸುವುದು. ಹ, ಅಂತಹ ಸಂದರ್ಭದಲ್ಲಿ ಹ, ನೋಡು ಐರಾವತವನ್ನು ತರಬೇಕು ಅಂತಾಯ್ತು. ಹ. ನಿನ್ನಲ್ಲಿ ಕೇಳಲಿಲ್ವಾ? ನನ್ನಲ್ಲಿ ಯಾರು ಕೇಳಲಿಲ್ಲಲ್ಲ. ಯಾರು ಧರ್ಮರಾಯ ಕೇಳಲಿಲ್ವಾ ಅಂತ? ಹೇಗೆ ತರಬಹುದಾ ಅಂತ? ಹ, ಹಾಗಾದ್ರೆ ತಮ್ಮಂದಿರನ್ನೆಲ್ಲ ಕೇಳಿದಾಗ ಆಗುದಿಲ್ಲ ಅಂತ ಹೇಳಿ ಆಗ ನಾನು ಹೇಳಿದ್ದು ಏನು ಅಂತ? ಅರ್ಜುನ ಇದ್ದಾನೆ, ಕರೆಸ್ತಾನೆ. ಅದೇ, ಇನ್ನೊಬ್ಬ ದೇವೇಂದ್ರನ ಮಗ ಅವನು, ನನ್ನನ್ನು ಕರೆಸ್ತಾನೆ. ತೋರಿಸಿ ನೀನು ದೊಡ್ಡ ಜನ ಆಗುದಾ? ಹ, ಬಿಡ ಹ, ಹಾಗಾದ್ರೆ ಮಾತೆಯ ಮಾತನ್ನು ಪಾಲಿಸುವುದಕ್ಕಾಗಿ ಹ. ದೇವಲೋಕದಿಂದ ಐರಾವತವನ್ನು ಇಳಿಸಿದ್ದೇಗೆ ಹೇಗೆ? ಸರಳ ಸೇತುವೆಯ ಮೂಲಕವಾಗಿ. ಓಹೋ. ಹಾಗಾದ್ದರಿಂದ ಹ. ಐರಾವತವನ್ನೇ ಇಳಿಸಿದಂತಹ ಈ ಅರ್ಜುನನಿಗೆ, ಹ, ಗಾಂಡೀವಿಗೆ ಹ. ದಶನಾಮಗಳನ್ನು ನಾನು ಪಡೆದಿದ್ದೇನೆ. ದೊಡ್ಡಯ್ಯ. ಆದ್ದರಿಂದ ದ್ರೋಣಾಚಾರ್ಯರ ಶಿಷ್ಯ, ಹ, ಶ್ರೀಕೃಷ್ಣನ ಪ್ರೀತಿಗೆ ಪಾತ್ರನಾದವ, ಹ. ಆಮೇಲೆ ನನ್ನ ಅಣ್ಣನಿಗೆ ಪ್ರೀತಿಗೆ ಪಾತ್ರನಾದವ. ಹ. ಎಲ್ಲ ಭೀಮಣ್ಣ, ನಿನ್ನ ಗರ್ವವನ್ನು ಇಳಿಸ್ತೇನೆ ಬಾ. ಅರರೇ ಮೃಗೋದರ ಗೆದ್ದ ಅರರೇ ಮೃಗೋದರ ಗೆದ್ದ ಸಂಗರದಿ ಪರಾಕ್ರಮಿ ಬದ್ಧ ಮೃಗೋದರ ಗೆದ್ದ ಆ ಆ ಅರರೇ ಮೃಗೋದರ ಗೆದ್ದ ಅರರೇ ಮೃಗೋದರ ಗೆದ್ದ ಸಂಗಮದಿ ಪರಾಕ್ರಮಿ ಬದ್ಧ ಸಂಗರದಿ ಪರಾಕ್ರಮಿ ಬದ್ಧ ದುರುಳ ಕೌರವನ ಸಂಹರಿಸಿ ದುರುಳ ಕೌರವನ ಸಂಹರಿಸಿ
ಮಗ ಧೂರಧೀರ ನಗೆಸರೆ ದೊರೊಳ್ಳ ಕೌರವನ ಸಂಹರಿಸಿ ಗಿರಾಜನ ಪುರ ಕಟ್ಟಿರುವ ಮಗ ಧುರಧೀರ ನಗೆಸರಿ ಅರರೆ ಮೃಗೋದರ ಗೆದ್ದ ಸಂಗರದಿ ಪರಾಕ್ರಮಿ ಬದ್ಧ ಆಮೇಲೆ ಬಿತ್ತ, ಆಮೇಲೆ ಎತ್ತ. ಹೇಗೆ ಹೇಳಿದ್ದೇನು? ಕೈಲಾಸ ಪರ್ವತದಿಂದ ಪಿನಾಕಿಯೇ ಬರಲಿ, ಆಮೇಲೆ ನನ್ನ ಅಪ್ಪ ಬರಲಿ ಸಹಾಯಕ್ಕೆ. ನಿನ್ನವರು ಎಷ್ಟು ಜನ ಇದ್ದಾರೆ ಬರಲಿ ಅಂತ ಹೇಳಿದೆಯಲ್ಲ. ಅರರೆ ಮೃಕೋದರ ಗೆದ್ದ. ಹೇಗೆ ಯಾರಾಗ ಬುದ್ಧಿಯಲ್ಲಿ ಬಿದ್ದದ್ದೇ ತಡ. ಓಹೋಯ್, ಅವತ್ತಿನ ರೌದ್ರ ಭೀಮ ಈಗ ಬರ್ಲಿಕ್ಕುಂಟ? ಇಲ್ಲ. 99 ಮಂದಿ ಕೌರವಾದಿಗಳ ಉದರವನ್ನು ಬಗೆದು ಆಮೇಲೆ ಕರುಳನ್ನು ತಿಂದು ದ್ರೌಪದಿ ಆಡಿದಂತಹ ಯಾವುದು ತುರುಬು ಇದೆಯೋ ಆ ತುರುಬನ್ನು ಕಟ್ಟಿದಂತಹ ಪರಾಕ್ರಮಿ ನೀನು ವೀರನೇ ಹೌದು. ಹಾಗೆ ಅಂತ ಪ್ರಪಂಚದಲ್ಲಿ ಒಂದು ನಿಯಮ ಉಂಟು. ಅಣ್ಣನಿಂದ ತಮ್ಮನೇ ಶಕ್ತಿಶಾಲಿ. ಎಷ್ಟು ವಾರ್ತೆಗಳನ್ನು ಕೇಳ್ತೇವೆ. ಅಲ್ಲಿ ಅಣ್ಣನನ್ನು ಕೊಂದಿದ್ದಾನೆ ತಮ್ಮ, ದಿವಸ ಬೆಳಿಗಾದ್ರೆ ಬರುವುದೇ. ಹಾಗಾದ್ದರಿಂದ ನಾನೇನು ಈಶ್ವರಾನುಗ್ರಹದಿಂದ ವರವನ್ನು ಪಡೆದುಕೊಂಡವನು. ಆದ್ದರಿಂದ ಅಂತಹ ದುಶ್ಶಾಸನಾದಿಗಳನ್ನು ವಧಿಸಿದಂತಹ ಆ ಶೌರ್ಯ ಎಲ್ಲಿ ಹೋಯಿತು? ಕರುವನ್ನು ತೊಡೆಯನ್ನು ಮುರಿಸಿ ಆಡಿದ ಮಾತನ್ನು ಮುರಿಸಿದ್ದಿ. ಎಲ್ಲವೂ ಇದ್ರೆ ಕೃಷ್ಣಾನುಗ್ರಹ. ಹಾಗೊಂದು ಮಾತು ಹೇಳಿದೆಯಲ್ಲ, ಕೃಷ್ಣನನ್ನು ಕರೆಸಿಕ. ಈಗ ನನಗೆ ಕೃಷ್ಣ ಬೇಕಾ? ನಿನ್ನನ್ನು ಸೋಲಿಸುವುದಕ್ಕೆ ಕೃಷ್ಣ ಬೇಡ. ಕೃಷ್ಣ ದ್ವಾರಕೆಯಲ್ಲೇ ಇರಲಿ. ಆದ್ದರಿಂದ ಎಲ ಪಟ್ಟಿ ಭೀಮ ನಮ್ಮ ಕ್ಷತ್ರಿಯ ವಂಶವನ್ನು ನಾಚಿಕೆಗೊಳಿಸಿದವ. ಯಾಕಂದ್ರೆ ಎಲ್ಲರೂ ಹೇಳುವುದು ಹಿಂದಿನಿಂದ ರಕ್ಕಸಿಯ ಗಂಡ, ರಕ್ಕಸಿಯ ಗಂಡ. ಎಷ್ಟು ಜನರಿಗೆ ನಾನು ಬಾರಿಸಿದ್ದೇನೆ ಗೊತ್ತಿಲ್ಲ. ನನ್ನ ಅಣ್ಣನನ್ನು ರಕ್ಕಸಿಯ ಗಂಡ ಅಂತ ಹೇಳಬಾರ್ದು. ಅದೆಲ್ಲ ನಾಚಿಕೆಗೆ ಗೊತ್ತ. ಆದ್ದರಿಂದ ರಕ್ಕಸಿಯ ಗಂಡನೇ ಓ ಭೀಮಾ, 1000 ಆನೆಯ ಬಲಹುಳ್ಳಂತಹ ನಿನಗೆ ಆ ಶಕ್ತಿ ಎಲ್ಲಿಗೆ ಹೋಯಿತು? ಎಲ್ಲಿ ಕುಂತಿತು? ಈಗ ಯಾರಿದ್ದಾರೆ ಕರೆಸಲಿಕ್ಕೆ? ವಾಯುದೇವ ಬರ್ತಾನ? ಅಲ್ಲ, ನಿನಗೆ ಒಂದೇ ಒಂದು ದಿವಸದಲ್ಲಿ ರೌದ್ರ ಬಂದಿದ್ದಾನಲ್ಲ, ಆ ಪಿನಾಕಿಯನ್ನು ತರಿಸಿ ನೋಡು. ನೋಡೋಣ ಒಂದೇ. ಅರರೆ ಮೃಗೋದರ ಗೆದ್ದ, ಆಮೇಲೆ ಬಿದ್ದ, ಆಮೇಲೆ ಎತ್ತ. ಸ್ವಲ್ಪ ನೀರು ಬೇಕಾ? ಬೇಕಾದ್ರೆ ಕೊಡಿಸ್ತೇನೆ. ಅಪ್ಪ ಹೋದನೆ. ಶಿವನೇ, ಏನಾಗಿ ಹೋಯಿತು? ಸಹಸ್ರ ಗಜತ್ರಾಣಿ ಎಂಬ ಮಾತು ಇಂದಿಗೆ ಸುಳ್ಳಾಯಿತಲ್ಲ. ಎಂಥ ಮೂದಲಿಕೆಯ ಮಾತುಗಳನ್ನಾಡಿದ. ಯುದ್ಧದಲ್ಲಿ ಸೋತರೆ ದೊಡ್ಡದಲ್ಲ, ಯುದ್ಧದಲ್ಲಿ ಸೋಲು ಗೆಲುವು ಇದ್ದದ್ದೇ. ಆದರೆ ಇವನ ಮೂದಲಿಕೆಯ ಮಾತುಗಳು ನನ್ನ ಕರ್ಣಗಳಲ್ಲಿ ಈಗಲೂ ಮಾರ್ಮಲಿಯುತ್ತಾ ಇದೆ. ಏನಂದ? ರಾಕ್ಷಸಿಯ ಗಂಡ ಬಂಡಿ ಭೀಮ. ಹೌದಯ್ಯ,
ನಾನು ಹೊಟ್ಟೆಬಾಕನೂ ಹೌದು, ರಾಕ್ಷಸಿಯ ಗಂಡನೂ ಹೌದು. ಆದರೆ ಇವನನ್ನು ಹೀಗೆ ಬಿಡುವುದಲ್ಲ. ಏನಾದರೂ ಮಾಡಬೇಕು. ನನ್ನನ್ನು ರಾಕ್ಷಸಿಯ ಗಂಡ ಅಂತ ಹೇಳಿದ. ಒಂದು ಕಾಲದಲ್ಲಿ ಇವನೇನಾಗಿದ್ದ, ಇವನಿಗೆ ಬಹುಶಃ ಮರ್ತು ಹೋಗಿದೆ. ವಿರಾಟನ ಆಸ್ಥಾನದಲ್ಲಿ ಬ್ರಾಹ್ಮಣೆ ಎಂಬ ನಾಮಧೇಯದಿಂದ ನಪುಂಸಕನಾಗಿ ಬಾಳಿದವನು ಇದ್ದ. ಹಾಗಾದರೆ ಇವನಿಗೆ ಇವನ ನಪುಂಸಕತ್ವವನ್ನು ಮತ್ತೆ ನೆನಪಿಸಬೇಕು. ಹೇಗೆ ನೆನಪಿಸುವುದು? ಗಂಡಸರ ಪೆಟ್ಟು ಇವನಿಗೆ ಸಾಕಾಗುವುದಿಲ್ಲ. ಈ ಹೆಣ್ಣು ವೇಷದವನಿಗೆ ಹೆಂಗಸರಿಂದಲೇ ಹೊಡಿಸಬೇಕು. ಹಾಗಾಗಿ ಈ ವರ್ಷದ ಮಟ್ಟಿಗೆ ನನ್ನ ಮಡದಿ ದ್ರೌಪದಿ ಇದ್ದಾಳಲ್ಲ, ಅವಳನ್ನೇ ಕರೆಸ್ತೇನೆ. ದ್ರೌಪದಿ, ತಬಾರೆ. ಬಾರೆಲೆ ಕೀರವಾಣಿ, ಬಾರೆಲೆ ಕೀರವಾಣಿ, ಬಿಸಜಮುಖಿ ಧಾರಿಮಣಿ ಭುಜಗವೇಣಿ, ವೀರ ಪಾರ್ಥನ ಸಮರದಿ ಸೋದೆ ನೀ ತೋರಿಸಲೆ ಸಗಸ ಬರದಿ, ಬಾರೆಲೆ ಗೀರವಾಣಿ. ಓ ಕೀರವಾಣಿ, ನಾಗವೇಣಿ, ದ್ರೌಪದಿ, ಬಾರೆ ಇತ್ತ ಬಾರೆ. ದ್ರೌಪದಿ, ನಿನ್ನನ್ನು ಕರೆಸಿದ್ದು ಯಾಕೆ ಗೊತ್ತೇ? ನಿನ್ನಿಂದ ಈಗ ಒಂದು ಮಹತ್ತರವಾದ ಕಾರ್ಯವಾಗಬೇಕಾಗಿದೆ. ತಮ್ಮನಾದ ಅರ್ಜುನನಲ್ಲಿ ಹೋರಾಟವನ್ನು ಮಾಡಿ ಸೋತಿದ್ದೇನೆ. ಈಗ ನೀನೇ ಅಲ್ಲಿಗೆ ಹೋಗಿ ಅವನ ಜಂಬವನ್ನು ಮುರಿಬೇಕು ಮಡದಿ. ಆಗದೆ ಏನಿದೆ ನಿಂಬೆ ನೀರ, ಏನಿದೆ ನಿಂಬೆ ನೀರ, ಭರ್ತನೋಳು ನಾನೆಲ್ತೋ ಗೈವೆ ಸಮರ, ಭರ್ತನೋಳು ನಾನೆಲ್ತೋ ಗೈವೆ ಸಮರ. ಮಾನಗಾನಿಗೆ ಮಾರ್ಗವು ನಿಮಗೆ ಬಂತೆ ನವನೊಳತಿ ವೈರವು. ಮಾನಗಾನಿಗೆ ಮಾರ್ಗವು ನಿಮಗೆ ಬಂತೆ ನವನೊಳತಿ ವೈರವು. ಏನಿದೆ ನಿಂಬೆ ನೀರ, ವಿಷಯವನ್ನು ಕೇಳಿದಾಗ ಆಶ್ಚರ್ಯ ಎನಿಸುತ್ತದೆ. ಅಣ್ಣ ತಮ್ಮಂದಿರಾದ ನೀವು ಒಗ್ಗಟ್ಟಿನಲ್ಲಿ ಜೀವನವನ್ನು ಕಳೆಯುತ್ತಿದ್ದವರು. ಹೌದು. ಎಣೆ ಹಕ್ಕಿಗಳಂತೆ ಜೀವನವನ್ನು ಸಾಗಿಸುತ್ತಿದ್ದ ನಿಮ್ಮಲ್ಲಿ
ಮಾಡದಿ. ನಂಬಲಾರದ ವಿಚಾರ ಸ್ವಾಮಿ. ಹ ನಿಮ್ಮೊಳಗೆ ವೈರ ಇರಬಹುದು, ಹ ಆದರೆ ನನಗೇನು ದ್ವೇಷವಿಲ್ಲವಲ್ಲ. ಹ ಅದರಲ್ಲೂ ನಾನು ಐವರನ್ನು ಸಮಾನ ರೀತಿಯಲ್ಲಿ ಕಾಣಬೇಕಲ್ಲವೇ? ಹ ಆದರೂ ನಿಮ್ಮೊಳಗೆ ಬವರಾಗುವುದಕ್ಕೆ ಕಾರಣವಾದರೂ ಏನು? ಒಂದು ಬಲವಾದ ಕಾರಣವಿದೆ ಮಾಡದಿ. ಹ, ಮೊನ್ನೆಯ ದಿನ ಸಿಂಹವಿಷ್ಟರಾದಂತಹ ನಮ್ಮಣ್ಣ ಧರ್ಮರಾಯ ಹ. ಮಹಾಭಾರತ ಯುದ್ಧವನ್ನು ಗೆದ್ದ ವೀರ ಯಾರು ಎಂಬ ಪ್ರಶ್ನೆಯನ್ನು ಕೇಳಿದ. ಓ. ಅವನಿಗೆ ಸ್ವಲ್ಪ ಅಧಿಕ ಪ್ರಸಂಗ. ಆದರೆ ಈ ಅರ್ಜುನ ಇದ್ದಕ್ಕಿದ್ದ ಹಾಗೆ ನಾನೇ ಗೆದ್ದವನು ಎಂದ. ಹೌದೇ? ಅದಕ್ಕೆ ಸಿಟ್ಟುಗೊಂಡಂತಹ ನಾನು ಅವನಲ್ಲಿ ವಾದಕ್ಕೆ ಇಳಿದೆ. ಓಹೋ. ಮಾತಿಗೆ ಮಾತಿ ಬೆಳೆದು ನಮ್ಮಲ್ಲಿ ಯುದ್ಧವೇ ನಡೆದು ಹೋಯಿತು. ಓಹೋ. ಈಗ ಯುದ್ಧದಲ್ಲಿ ನಾನು ಸೋತಿದ್ದೇನೆ ಮಾಡದಿ. ಹೌದೇ? ಇನ್ನು ನೀನೇ ಹೋಗಿ ನನ್ನ ಮಾನವನ್ನು ಕಾಪಾಡಬೇಕು ಮಾಡದಿ. ನಲ್ಲ ನಾನರಿದೆ ನಿಜ ನಲ್ಲ ಆ ಆ ನಲ್ಲ ನಾನರಿತೆ ನಿದನು ನಲ್ಲ ನಾನರಿತೆ ಇದನು ಗಾಂಡಿ ಬಿಲ್ಲ ಎತ್ತಿದಂಗಾತನು ಗಾಂಡೀವೇ ಬಿಲ್ಲ ನೆತ್ತಿದಂಗಾತನು ಆ ಆ ನಲ್ಲ ನಾನರಿತೆ ನಿದನು ಗಾಂಡೀವಿ ಬಿಲ್ಲೆತ್ತಿ ತಂದಾತನೋ ವಲ್ಲಭನುಳ್ ಎಂದು ಸಮರ ವಲ್ಲಭನುಳ್ ಎಂದು ಸಮರ ಮಾಲ್ವಿನದ ಸೊಲ್ಲಿಸೆನಾಗೀಗ ವಿವರ ಆ ನಲ್ಲ ದ್ರೌಪದಿ ವಿಷಯವೆಲ್ಲ ತಿಳಿಯಿತು. ಹ ಆದರೆ ನಿಮ್ಮ ಮಾತಿನಂತೆ ನೇರವಾಗಿ ಹೋಗಿ ಹ ಅವರೊಂದಿಗೆ ಯುದ್ಧವನ್ನು ಮಾಡಿದರೆ ತಪ್ಪಾಗುವುದಿಲ್ಲವೇ? ಯಾಕು ನೀವು ಹೇಗೆ ಪತಿಯೋ ಹಾಗೆ ಅವರು ಕೂಡ ನನ್ನ ಗಂಡನಲ್ಲವೇ? ಹ ನನ್ನ ತಂದೆಯವರು ಮತ್ಸ್ಯ ಲಾಂಛನವನ್ನು ಭೇದಿಸಿದವರಿಗೆ ಹ ನನ್ನನ್ನು ಮದುವೆ ಮಾಡಿಕೊಡುವುದಾಗಿ ವಾಗ್ದಾನವಿತ್ತವರು. ಸರಿ ಅನೇಕ ವೀರಾದಿ ವೀರರಿಗೆ ಭೇದಿಸಲು ಅಸಾಧ್ಯವಾದ ಹ ಲಾಂಛನವನ್ನು ಪಾರ್ಥ ಮಹೇಶ್ವರು ಭೇದಿಸಿ ನನ್ನ ವಿವಾಹಕ್ಕೆ ಕಾರಣರಾದರು. ಹ ನಂತರ ನೀವು ನಾಲ್ವರು ನನ್ನ ಪತಿಗಳಾದಿರಿ. ಸರಿ ಆದ್ದರಿಂದ ವಲ್ಲಭನಲ್ಲಿ ಹೇಗೆ ಸಮರವನ್ನು ಮಾಡಲಿ? ನಡೆಯಾತೆ. ಒರೆಯದಿರು ಬರಿದೆ ಚಾಳಿ ಒರೆಯದಿರು ಬರಿದೆ ಚಾಳಿ ನಿಲದಿದಿರು ತೆರಳತ್ತ ಎಣ್ಣು ಮೂಳಿ ದುರುಳಗಿ ಜಗನಿಲ್ಲನು ಭಂಗಪಡಿಸಿದ ವಿಜಯನೆಲ್ಲಿದ್ದನು ಒರೆಯದಿರು ಬಳಿದೆ ಚಾಳಿ ಸಾಕು ಮಾಡು ನಿನ್ನ ಮಾತುಗಳನ್ನು. ಏ ಹೆಣ್ಣು ಮೋಳಿಯೇ, ನಿನಗೆ ನಾನು ಮಾಡಿದಂತಹ ಉಪಕಾರ ನಿನಗೆ ನೆನಪಿಲ್ಲ. ಏನಂದೆ? ಪಾರ್ಥ ನಿನ್ನ ಗಂಡ. ಹೌದು, ಮತ್ಸ್ಯ ಲಾಂಛನವನ್ನು ಭೇದಿಸಿ ನಿನ್ನ ಗಂಡ ಪಾರ್ಥನಾದದ್ದು ಹೌದು. ಆದರೆ ನಿನ್ನ ವೈವಾಹಿಕ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕಷ್ಟಗಳಿಗೆ ಸ್ಪಂದಿಸಿದವ ನಿನ್ನ ಈ ಗಂಡನಾದಂತಹ ಭೀಮಸೇನ. ವನವಾಸದಲ್ಲಿದ್ದಾಗ
ಸೌಗಂಧಿಕ ಪುಷ್ಪವನ್ನು ನೀನು ಬಯಸಿದೆ. ಅವಾಗ ನಾನು ಕಾಡು ಮೇಡುಗಳಲ್ಲಿ ಅಳೆದು ಕಡೆಗೆ ಯಕ್ಷಲೋಕವನ್ನು ಸೇರಿ ಕುಬೇರನಲ್ಲಿ ಹೋರಾಡಿ ನಿನಗೋಸ್ಕರ ಸೌಗಂಧಿಕ ಪುಷ್ಪವನ್ನು ತಂದುಕೊಟ್ಟೆ. ಅಷ್ಟು ಮಾತ್ರವಲ್ಲ, ಅವತ್ತು ವಿರಾಟನ ಆಸ್ಥಾನದಲ್ಲಿ ದುರುಳಕೀಚಕ ನಿನ್ನ ಸೆರೆಯನ್ನು ಹಿಡಿದು ಬಂದಾಗ ಆಗ ಎಲ್ಲಿ ಹೋಗಿದ್ದ ನಿನ್ನ ಗಂಡ ಅರ್ಜುನ? ನಿನ್ನನ್ನು ಸಂರಕ್ಷಿಸಿದವನು ನಾನು. ಈಗ ನಿನ್ನ ಗಂಡನಿಗೆ ಆಪತ್ತು ಬಂದಾಗ ನಿನ್ನಿಂದ ಆಗುದಿಲ್ಲ ಅಂತ ಹೇಳಿದ್ರೆ ಏನು ನಿಮಗೆ ಸಿದ್ಧವಂತೆ ಇಲ್ಲ, ಮತ್ತೆ ನಗು ಬರ್ತದೆ. ಅನುಮಾನವನ್ನೇ ಬಿಟ್ಟು ಬಿಡಿ. ಹ, ಈ ವರ್ಷ ನಾನು ನಿಮ್ಮ ಪತ್ನಿ. ಸರಿ ಗರ್ವಿಷ್ಠನಾದ ಪಾರ್ಥನ ಗರ್ವವನ್ನು ಇಳಿದು ಬರುತ್ತೆ. ಸರಿ, ಹೀಗೆ ಹೋಗುವುದೇ ಮತ್ತೆ ವೀರಾಂಗನೆಯ ಉಡುಗೆ ತೊಡೆಗಳನ್ನು ತೊಟ್ಟು ಬರಬೇಕಾಗಿದೆ. ಹಾಗಾಗಿ ಈಗಿಂದ ಈಗಲೇ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬಾ. ಆಗಲಿ. ಬೇಗ ಬರಬೇಕು. ಇನ್ನು ನೋಡುವ ಪಾರ್ಥ ಏನು ಮಾಡ್ತಾನಂತ. ಎಲ್ಲ ನಾನೇ ಸೋಲುವುದು ಯಾಕೆ? ಈ ಸಲ ಒಂದು ಹೆಣ್ಣಿನಿಂದ ಅವನನ್ನು ಸೋಲಿಸಬೇಕು. ಯಾರಿವಳು? ಸಾಮಾನ್ಯ ಹೆಣ್ಣನ್ನು ಭಾವಿಸಿದಿರಿ? ಇಲ್ಲ, ಯಾಜ್ಞಸೇನಿ ಇವಳು. ಕುಂಡದಿಂದ ಎದ್ದು ಬಂದವಳು, ಬೆಂಕಿಯಿಂದ ಬಂದವಳು. ಬೆಂಕಿ ಈಕೆ. ಇನ್ನು ಅವನ ಗತಿ ನನಗೆ ಗೊತ್ತಿಲ್ವೇ? ಇವಳು ಒಂದಲ್ಲ ಎರಡಲ್ಲ ಹಲವಾರು ವೇಷವನ್ನು ಮಾಡ್ತಾಳೆ. ಅಂದು ಚಂಡಿಕೆಯ ರೂಪವನ್ನು ಧರಿಸಿದ್ಲಲ್ಲ, ಮತ್ತು ಒಂದು ಗತಿ. ಬಂದಿಯೇನೆ ಇದೋ ನಿನಗೆ ವೀಳ್ಯವನ್ನು ಕೊಡ್ತಾ ಇದ್ದೇನೆ. ಜಯ ಶ್ರೀರಾಮ, ಜಯ ಶ್ರೀರಾಮ. ನೀರಾ ನಿನಗೆ ನಮಸ್ಕಾರ, ನೀರ ನಿನಗೆ ನಮಸ್ಕಾರ, ನಮಸ್ಕಾರ ನೀರ. ಆ ಆ ಆ ಆ ನಿನಗೆ ನಮಸ್ಕಾರ, ನೀರ ನಿನಗೆ ನಮಸ್ಕಾರ, ನಮಸ್ಕಾರ. ರಣಗೆ ಬಂದೆ, ರಣಗೆ ಬಂದೆ, ರಣಗೆ ಬಂದೆ. ತೋರು ಕೈ ಜಳಕವನು, ತೋರು ಕೈ ಜಳಕವನು. ಮರುದ ಜಾತನ ಗರುಗೆಡಿಸಿದಂತ, ಮರುದ ಜಾತನ ಗರುಗೆಡಿಸಿದಂತ ಪೌರುಷ ತೋರುವೆನು. ಮಾರುತ ಜಾತನ ಗರುಗೆಡಿಸಿದಂತ ಪೌರುಷ ತೋರುವೆನು. ನಿನಗೆ ನಮಸ್ಕಾರ, ರಣಕ್ಕೆ ಬಂದೆ ತೋರು ಕೈ ಜಳಕವನು. ನೀರ
ನನ್ನ ಮಡದಿ ಮಣಿ. ಬಹಳ ಆಶ್ಚರ್ಯದಿಂದ ನೋಡುತ್ತಿದ್ದೀರಲ್ಲ. ಹೌದು ನಿಮ್ಮಲ್ಲಿ ಬಹಳ ಶೌರ್ಯ ಇದೆ ಅಲ್ಲ. ಹೌದು. ಶರೀರದಲ್ಲಿ ಶಕ್ತಿ ಇದೆ ಎಂದು ಹಾ. ಹಿರಿಯರಿಗೆಲ್ಲ ಹೊಡೆಯೋದಕ್ಕೆ ಪ್ರಾರಂಭಿಸಿದ್ದೀರಾ. ಅಗ್ರಜನೆಂಬ ಮಮತೆಯನ್ನು ಬಿಟ್ಟು ಹಾ. ಭೀಮಸೇನನನ್ನು ಗಾರುಗೆಡಿಸಿದಂತಹ ಹಾ. ಅಲ್ಲದೆ ಆ ಪೌರುಷವನ್ನು ನನ್ನಲ್ಲಿ ತೋರಿಸಿ. ಈಗ ಸೀರೆ ಬಿಟ್ಟು ಕಚ್ಚೆ ಉಂಟಲ್ಲ, ಹೌದು ಸ್ವಾಮಿ. ಉಳಿಸಿದವರು ಬೇರೆ ಹೌದು. ಅಲ್ವಾ? ರಮಣಿ ಏನಿದು ನಿನ್ನ ಗಮನ ವಿಚಿತ್ರ ನಿನ್ನ ಗಮನ ವಿಚಿತ್ರ ರಮಣಿ ರಮಣಿ ಏನಿದು ನಿನ್ನ ಗಮನ ವಿಚಿತ್ರ ಏನಿದು ನಿನ್ನ ಆಗಮನ ಆಗಮನ ವಿಚಿತ್ರ ಒಮ್ಮೊಮ್ಮ ಬಿಲ್ಧರಿಸಿ ನಿಲ್ದೆ ಅಮ್ಮಮ್ಮ ಬಿಲ್ಧರಿಸಿ ನಿಲ್ದೆ ಆ ರಮಣೀಯನಿದು ನಿನ್ನ ಗಮನ ವಿಚಿತ್ರ ಅಮಮ ಬಿಲ್ಧರಿಸಿ ಹಿಂದೆ ರಮಣನಿಗೆದಿರಾಗಿ ರಮಣನಿಗೆದಿರಾಗಿ ಸಮರ ಗೈವೆಯ ಸಮರ ಗೈವೆಯ ಪರಾಕ್ರಮದಿ ನೀ ತೆರಳು 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 ಹಿಂದೆ ರಮಣನಿಗಿರಿರಾಗಿ ಸಮರೋಗೈವಿಯ ಪರಾಕ್ರಮದಿ ತೆರಳು 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 ಹಿಂದೆ ರಮಣಿ ಸ್ವಾಮಿ. ಕೇಳಿದೆಯಲ್ಲ, ಹಾ, ಆಶ್ಚರ್ಯದಿಂದ ನೋಡ್ತಾ ಇದ್ದೀರಿ ಅಂತ. ಹೌದು. ಉಪ್ಪು ಹುಳಿ ಖಾರ ತಿನ್ನವನಿಗೆ ಆಶ್ಚರ್ಯ ಆಗಬೇಕಲ್ಲ. ಎಂಥದ್ದಿದು ಏನು? ಸೀರೆಯನ್ನು ಉಡಬೇಕಾದಂತಹ ನೀನು ಕಚ್ಚೆಯನ್ನು ಉಟ್ಟಿದ್ದಿ, ಹಾ, ಜಟ್ಟಿ ಚಲ್ಲಣಗಳನ್ನು ಬಿಗಿದಿಟ್ಟಿದ್ದಿ, ಹಾ, ವೀರಕಥೆಯನ್ನು ಧರಿಸಿಕೊಂಡಿದ್ದಿ. ಹಾ, ಆಮೇಲೆ ಭುಜ ಕೀರ್ತಿಯು ನಿನ್ನಲ್ಲಿ ಉಂಟು. ಹೌದು ಸ್ವಾಮಿ. ಅಷ್ಟೇ ಅಲ್ಲ, ಕೈಯಲ್ಲಿ ಬಾಣವನ್ನು ಹಿಡಿದುಕೊಂಡಿದ್ದಿ. ಹಾ, ಹೌದೇನೇ? ಹಾ, ವಲ್ಲಭೆ, ಸ್ವಾಮಿ. ನೀನೇನು, ನಿನ್ನ ಸ್ಥಾನವೇನು? ಹಾ, ಎಲ್ಲರಿಗೂ ಕೂಡ ಮಾತೃ ಸ್ವರೂಪಳು ನೀನು ಎಂದರೂ ತಪ್ಪಲ್ಲ. ಹಾ, ಯಾಕಂದ್ರೆ ಯಾಕೆ ಸ್ವಾಮಿ? ಪ್ರಪಂಚದಲ್ಲಿ ದ್ರೌಪದಿಯನ್ನು ನೋಡಿ ಕಲಿಬೇಕು, ಅಥವಾ ಸೀತೆಯನ್ನು ನೋಡಿ ಕಲಿಬೇಕು. ಪತಿವ್ರತ ಧರ್ಮ ಹೇಗೆ ಎಂಬುದನ್ನು ಆ ಮೂಲಕವಾಗಿ ಗುರುತು ಕೇಳಬೇಕು ಅಂತ ಹೇಳ್ತಾರೆ. ಹಾ, ಆದ್ದರಿಂದ ಕೃಷ್ಣ ಇದರಲ್ಲಿರುವುದು ಅರ್ಥಗಳು. ಯಾಕಂದ್ರೆ ಈ ದ್ವಾಪರಾಯುಗದಲ್ಲಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಆವಿರ್ಭವಿಸಿದಂತಹ ಶ್ರೀಮನ್ನಾರಾಯಣನೇ ಕೃಷ್ಣ.
ಆಮೇಲೆ ಧರ್ಮವನ್ನು ರಕ್ಷಿಸುವುದಕ್ಕಾಗಿ, ಆಮೇಲೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ರೀತಿ, ಆಮೇಲೆ ಪ್ರಪಂಚದಲ್ಲಿ ಧರ್ಮ ಏನು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿಯೇ ಕೃಷ್ಣೆಯಾದಂತಹ ನಿನ್ನ ಜನನಾಗಿದೆ ಅಂತ ಹೇಳಿದ್ರು ತಪ್ಪಲ್ಲ. ಆದ್ದರಿಂದಲೇ ನೋಡು, ಆಲೋಚಿಸಿ, ನೀನು ಎಲ್ಲವನ್ನೂ ಕೂಡ ವಿಮರ್ಶಿಸಬೇಕು. ವಿಮರ್ಶೆ ಮಾಡದೆ ನಾವು ಯಾವತ್ತೂ ಕೂಡ ಮುಂದುವರಿಬಾರದು. ನಿನ್ನನ್ನು ಕಳುಹಿಸಿದ್ದೇನೆ ಭೀಮದೇವರು, ಆಗಲಿ ಅವನು ನಿನಗೆ ಗಂಡ, ನಾನು ನಿನಗೆ ಗಂಡ, ಹಾಗೆಂತ ಅವನಿಗೆ ಹೆಂಡತಿ ಆಗಬೇಕಾದ್ರೆ ಕಾರಣ ನಾನಲ್ಲ. ಮತ್ಸ್ಯಲಾಂಛನವನ್ನು ಭೇದಿಸದೇ ಇದ್ದೆ ನೀನು ಅವನಿಗೆ ದೊರಕುತ್ತಿದ್ಯಾ? ಅವ ಹುಂಬ, ಅವನಿಗೆ ಅರ್ಥ ಆಗುವುದಿಲ್ಲ. ಅವ ಗ್ರಹಿಸಿದ ನಿನ್ನನ್ನು ಕಳುಹಿಸಿದೊಡನೆ ನಮ್ಮೊಳಗೆ ಜಟಾಪಟಿ ಆಗ್ತದೆ ಅಂತ, ಕಾಳಗ ಆಗ್ತದೆ ಅಂತ ಗ್ರಹಿಸಿದ್ದಾನೆ. ಆದ್ದರಿಂದ ವಲ್ಲಭೆ, ನೀನು ಕೇಳಿದಂತಹ ಪ್ರಶ್ನೆ ಸರಿ. ಅಣ್ಣನಿಗೆ ಹೊಡೆದಿದ್ದೀರಾ? ಹೊಡಿಬಾರ್ದು. ಇದಕ್ಕೊಂದು ನಾನು ಉಪಮೆ ಕೊಡ್ತೇನೆ. ಹಿರಿಯವರಿಗೆ ತಕ್ಕಿ ನಡೆದವನು, ತಲೆ ಎತ್ತಿ ನಡೆದವನಲ್ಲ. ಅಣ್ಣನೊಂದರನ್ನು ತಂದೆಯ ಸ್ಥಾನದಲ್ಲಿ ಕಂಡವನು. ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ. ಒಂದು ಹುತ್ತದೊಳಗೆ ಹಾವು ಇದ್ರೆ, ಆ ಹಾವು ಹೊರಗೆ ಬಂದ್ರೆ ನಮ್ಮಂಥವರಿಗೆ ಗೊತ್ತಾಗ್ಬೋದು ಹಾವು ಅಲ್ಲ, ನಾಗರ ಹಾವು. ನಾವು ನಮಸ್ಕಾರ ಮಾಡಲಿವು. ಅಂತ ಮಕ್ಕಳಿಗೆ ಗೊತ್ತಾಗ್ಬೋದಾ? ಹಾಗಾದ್ರೆ ಅಂತ ಮಕ್ಕಳೇನು ಮಾಡ್ತಾರೆ? ತೆಗೆದು ಕಲ್ಲು ಬಿಸಾಕ್ತಾರೆ. ಕಲ್ಲು ಬಿಸಾಕುದು ಯಾಕೆ? ಅದರ ಸ್ಥಾನವನ್ನು ಬಿಟ್ಟದು ಬಂದಿದೆ. ಹಾಗೆಯೇ ಹುತ್ತದೊಳಗಿಲ್ಲಂತ ಹಾವು ಯಾವಾಗ ಸ್ಥಾನವನ್ನು ಬಿಟ್ಟು ಬರ್ತದ, ಅಲ್ಲಿಗೆ ನಾವು ಕಲ್ಲು ಬಿಸಾಕುದು. ಅದೇ ರೀತಿಯಲ್ಲಿ ಅಗ್ರಜನೆಂಬಂತಹ ಸ್ಥಾನ, ಆ ಮಾನ ಮರ್ಯಾದೆಯನ್ನು ನಾನು ಕೊಟ್ಟಿದ್ದೇನೆ ಅಣ್ಣನಿಗೆ. ಮೊದಲೇ ಹೇಳಿದೆ ಸಮಾಧಾನದ ಮಾತುಗಳು. ಯಾಕಂದ್ರೆ ಧರ್ಮರಾಯ ಕೇಳಿದಂತಹ ಪ್ರಶ್ನೆ, ಯಾಕ ನನ್ನ ಅಣ್ಣನಿಗೆ ಈ ರೀತಿಯಾದಂಥ ಒಂದು ಹುಚ್ಚು ಅಂತ ಹೇಳ್ಬೋದು ಮಾತಾಡುವುದು. ಆ ಮಾತಾಡುವ ಹುಚ್ಚಿನಲ್ಲಿ ಕೇಳಿದ್ದು ಹಸ್ತಿನಾಪುರ ಸಭೆಯಲ್ಲಿ, ತಮ್ಮಂದಿರೇ ಯಾರು ಜಯಿಸಿದ್ದು ಕುರುಕ್ಷೇತ್ರದಲ್ಲಿ ಅಂತ. ನಾನು ಹೇಳಿದೆ ನಾನೇ ಗೆದ್ದದ್ದು ಅಂತ, ಎಲ್ಲರನ್ನಂತಲ್ಲ, ನಾನು ಗೆದ್ದದ್ದನ್ನು ಹೇಳಿದ್ದೇನೆ. ಆಗ ಅವನಿಗೆ ಸಿಟ್ಟು ಬಂತು. ಅಧಿಕ ಪ್ರಸಂಗ ಏನೋ ಅಧೋಗತಿ. ಯಾವತ್ತೂ ಕೂಡ ಅಧಿಕ ಪ್ರಸಂಗ ಮಾಡಬಾರ್ದು. ಅಧಿಕ ಪ್ರಸಂಗ ಮಾಡಿದ್ರೆ ಭೀಮನ ಗತಿ ಬರ್ತಾರೆ. ಆದ್ರಿಂದ ನಿನಗೂ ನಾನು ಹೇಳುದು, ರಮಣಿ, ನಾವು ಪ್ರೀತಿಯಲ್ಲಿ ಬಾಳಿದವರು ಅಲ್ವಾ? ಹಾಗಾದ್ರೆ ನನಗೆ ನೀನು ಹೇಗೆ ಒಬ್ಬ ಆಕೆ ಸತಿ, ಒಬ್ಬ ಆಕೆ ಹೆಣ್ಣು ಮನೆಗೆ ಬಂದ್ರೆ ಗಂಡ ಹೇಗೆ ತಂದೆಗೆ ಸಮಾನ, ತಾಯಿಗೆ ಸಮಾನ, ಗುರುವಿಗೆ ಸಮಾನ ಅಲ್ವಾ? ಹಾಗಾದ್ರೆ ಈಗ ನಾನು ಹೇಳುವುದಿಷ್ಟೇ, ನಿನಗೆಲ್ಲವನ್ನು ನಾನು ಕೆಲವೆಲ್ಲ ಹೇಳಿಕೊಟ್ಟಿದ್ದೇನೆ. ಆದ್ರಿಂದ ಅದನ್ನು ಇಲ್ಲಿ ನೀನು ಪ್ರಯೋಗ ಮಾಡಬೇಡ ನನ್ನಲ್ಲಿ. ಹಾಗಾದ್ರಿಂದ ನಾನು ಹೇಳುವುದೇನು ಅಂತ ಹೇಳಿದ್ರೆ, ಬಿಲ್ಲು ಬಾಣ ಉಂಟಲ್ಲ, ಈ ಬಿಲ್ಲು ಬಾಣವನ್ನು ಹಿಡಿದು ರಮಣಿ ನಡಿ. ಓ ವಿದ್ಯಾವಂತರು ಬುದ್ಧಿವಂತರು ಆದ ನೀವು ತಪ್ಪಿ ನಡೆಯುವುದೇಕೆ? ಕಲಿತ ವಿದ್ಯೆ ಹೆಚ್ಚಾಯಿತೆ ಇಲ್ಲ ಬುದ್ಧಿ ಮಂದವಾಯಿತೆ? ಎಲ್ಲಾ ವಿಚಾರವನ್ನು ತಿಳಿದು ಬಂದಿದ್ದೇನೆ. ನೀವು ನನಗೆ ಬುದ್ಧಿವಾದವನ್ನು ಹೇಳಲು ಬರುತ್ತೀರಾ? ಹೌದು, ಹೆಂಡತಿ ಅಲ್ವಾ? ನೀವು ನಿಮ್ಮ ಅಣ್ಣನಿಗೆ ಹೊಡೆಯಲಿಲ್ಲವೇ? ಹೊಡೆದಿದ್ದೇನೆ. ಅಗ್ರಜನೆಂಬ ಮಮತೆಯನ್ನು ಬಿಟ್ಟು ಅಣ್ಣನಿಗೆ ಹೊಡೆದ ನೀವು ಬಹಳ ಜಾಣರು. ಅಣ್ಣನಿಗೆ ನಮ್ಮ ಹೊಡೆಯಬಹುದಂತೆ, ಗಂಡನಿಗೆ ಹೆಂಡತಿ ಹೊಡೆದರೇನು? ಶಾಬಾಸ್. ಆಮೇಲೆ ಹೇಳು. ಭೀಮಸೇನನ ಪಕ್ಷಪಾತಿಯಾಗಿ ಬಂದಿದ್ದೇನೆ. ಈಗ ಭೀಮಸೇನನ ಪಕ್ಷಪಾತಿಯಾಗಿ ಖಂಡಿತವಾಗಿ ಬಂದದ್ದ ನೀನು? ಹೌದು ಸರ್. ಹೌದಾ? ಹಾಗಾದ್ರೆ ಏನು ಗೊತ್ತುಂಟು? ಬಿಡು ಬಿಡು, ನಿನ್ನಯ ಬೇಡಾಗಿ ನಾನು ಉಡಿಯನು. ಬಿಡು ಬಿಡು. ತೊಡು ಜನ ನಿಲ್ಲಿಸುವೆ ಕಡುಬವರು ಜದಾಳು. ಏನಿದ್ರು ಕೂಡ ಭೀಮನ ಪಕ್ಷಪಾತಿಯಾಗಿ ಬಂದಿದ್ದೀಯ. ಹೌದು. ಪಾರ್ಥನನ್ನು ಸೋಲಿಸಬಹುದು. ನೀನು ಬಂದದ್ದು ಬುದ್ಧಿವಾದ ಹೇಳಲಿಕ್ಕೆ ಪೆಟ್ಟು ಕೊಡುವುದಕ್ಕೆ. ಒಂದು ಹೇಳು.
ಪೆಟ್ಟು ಕೊಡುವುದಕ್ಕೆ. ಪೆಟ್ಟು ಕೊಡುವುದಕ್ಕೆ ಹಾ. ಒಳ್ಳೆದಾಯ್ತು. ಹಾ. ಯಾಕೆ ಗೊತ್ತಾ, ಹೆಂಡತಿಯ ಬಳೆ ಪೆಟ್ಟು ತಿಂದ್ರೆ ಯಾವತ್ತೂ ಕೂಡ ಅವಮಾನ ಇಲ್ಲ. ಹೆಂಡತಿಯಲ್ಲ, ಬೇರೆ ಯಾರು ಅಲ್ಲ, ಹೆಂಡತಿ ಹೊಡಿಬಹುದು. ಹಾ. ಯಾಕಂದ್ರೆ ದೇವಿಗೆ ಸಮಾನ ಅಲ್ವಾ? ಹೌದು. ಪುರೋಹಿತರು ಏನು ಅಂತ ಹೇಳುದು, ಲಕ್ಷ್ಮೀ ನಾರಾಯಣನಂತೆ ಇಟ್ಟುಕೊಳ್ಳಿ ನೂತನ ದಂಪತಿ ಅಲ್ವಾ? ಹಾಗಾದ್ದರಿಂದ ಹಾ. ನಾನು ನಾರಾಯಣ, ನೀನು ಲಕ್ಷ್ಮಿ, ತಪ್ಪೇನಿಲ್ಲ. ಹೌದು. ನಿನ್ನ ಕೈಯಿಂದ 2 ಪೆಟ್ಟು ತಿಂದ್ರೆ ಅಥವಾ ನಿನಗೆ ನಾನು 2 ಕೊಟ್ರೆ ಹಾ. ನಿನ್ನ ಅಪ್ಪ ನಿನಗೆ ಬರ್ತಿಲ್ಲ. ಯಾಕೆ ನೀನು ಕೊಟ್ಟದ್ದು ಅಂತ? ಹೌದು. ಈಗ ನನಗೆ ನೀನು ಕೊಡ್ಲಿಕ್ಕೆ ಬಂದದ್ದ? ಹೌದು ಸ್ವಾಮಿ. ನಿನ್ನ ಅಪೇಕ್ಷೆ ಹಾಗೆಯಾ? ಹೌದು ಸ್ವಾಮಿ. ನಿನ್ನ ಅಪೇಕ್ಷೆ ಹಾಗೆ ಉಂಟು. ಸುಡುವೆರು ಲೋಕವ ಪಡೆವೆರು ಕಾಲವ ಎಲ್ಲ ಪಾರ್ಸಲೆ. ನಿನಗೆ ನನ್ನ ವಿಕ್ರಮ ಏನೆಂದು ತಿಳಿದಿಲ್ಲ. ಗೊತ್ತು. ಲೋಕವನ್ನೇ ಸುಟ್ಟೇನು. ತ್ರಿಮೂರ್ತಿಗಳು ಒಗ್ಗಟ್ಟಾಗಿ ಬಂದರು. ಹೋರಾಡುವ ಶಕ್ತಿ ನನಗಿದೆ. ಸಪ್ತಸಾಗರದ ನೀರನ್ನು ಕುಡಿದು ಬಿಟ್ಟೇನು. ಮತ್ತೆ ನೀವು ಯಾವ ಲೆಕ್ಕ? ಬನ್ನಿ ನನ್ನೊಂದಿಗೆ ಹೋರಾಡಿ. ನಿನ್ನ ವಿಚಾರ ಇದೋ ಚಂಡಿಗೆಗೆ ಪ್ರತಿ ಚಂಡಿಕೆ. ಹಾ. ಯಾಕಂದ್ರೆ ನಿನ್ನನ್ನು ಕುರುಕ್ಷೇತ್ರ ಧಾರಣಿಯಲ್ಲಿ ನಾನು ಕೂಡ ನೋಡಿದ್ದೇನೆ. ಹಾ. ದುರ್ಯೋಧನ ಕರುಳನ್ನು ಬಗೆದಾಗ ಭೀಮಸೇನ ಹೇಳಿದ್ದೇನು, ಚಂಡಿಕೆಯಾಗಿ ಬಾ. ನಿನ್ನನ್ನು ನೋಡಿದಂತಹ ನಾನು ಹಾ. ಧನುರ್ಬಾಣವನ್ನು ಕೆಳಗಿಟ್ಟು ನಮಸ್ಕಾರ ಮಾಡಿದವರು. ಹಾ. ಹಾಗಾದ್ರೆ ಅರ್ಥ ಮಾಡಿಕ, ನೀನು ಏನು? ಚಂಡಿಕೆಯ ಪ್ರಭಾವವನ್ನು ಹೀಗೆ ತೋರಿಸುವುದ? ಹೌದು ಅದು ಸ್ವಾಮಿ. ಕುರುಕ್ಷೇತ್ರ ಅಲ್ಲ. ಈಗ ನಾನು ದುಶ್ಯಾಸನ ಅಲ್ಲ, ಹಾ. ನಾನು ನಿನ್ನ ಗಂಡ. ಅದು ಗೊತ್ತುಂಟು. ನೀನು ಸುಡ್ತೀಯ ನನ್ನನ್ನು, ಇಲ್ಲ ಸ್ವಾಮಿ. ಸೋಲಿಸ್ತಿ, ಸೋಲಿಸುದು. 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 ನೋಡಿ ಯಾರು ಗೆಲ್ಲುವುದು ಅಂತ ನೋಡೋಣ. ನೋಡೋಣ. ಹೆಂಡತಿ ಅಲ್ವಾ? ಸ್ವಲ್ಪ ನೀರು ಕೊಡು. ಇನ್ನು ಯಾರು ಹೊಡೆಯುತ್ತಾರೆ ನೋಡೋಣ. ಸ್ವಲ್ಪ ನೀರು ಕೊಡ್ತೀಯಾ? ಒಳಗಡೆ ಬನ್ನಿ. ಅಲ್ಲಿಗ ಕೊಡ್ತೀಯಾ? ಅಷ್ಟಾದ್ರೂ ಮನಸ್ಸುಂಟು, ಆ ಪ್ರೀತಿ ಹೋಗೋದಿಲ್ಲ ಗಂಡನ ಮೇಲೆ. ಆಯ್ತು, ಬರ್ತೇನೆ. ನಾನಿನ್ನು ತೆರಳುತ್ತೇನೆ. ನೋಡೋಣ. ಏನು ಸ್ವಾಮಿ? ನಾನಲ್ಲ, ಹೆಣ್ಣಿಗೆ ಹೆಣ್ಣಿನಿಂದಲೇ ಆಗಬೇಕು. ನನ್ನ ಮಡದಿ ಸುಭದ್ರ ಇದ್ದಾಳೆ, ಗೊತ್ತುಂಟು. ನೀನು ಮಾತ್ರ ಅಲ್ಲ. ಆಯ್ತು ಸ್ವಾಮಿ, ಅವಳನ್ನು ನೋಡಿಕೊಳ್ಳುವ. ನೋಡಿಕೊಳ್ಳೋಣ. ನೋಡಿಕೊಳ್ಳುವ. ನೋಡೋಣ. ಆಯ್ತಾ? ಆಯ್ತು, ನಾನಿನ್ನು ಬರುತ್ತೇನೆ. ಎಂತ ಮಾಡುದು? ಒಳ್ಳೆ ಪೆಟ್ಟು ಮಾತ್ರ. ಇದು ಆರಂಭದಲ್ಲಿ ಸಿಕ್ಕಿದ ಪೆಟ್ಟು. ಯಾರು ನಗಾಡಬೇಡಿ.
ಇಷ್ಟರವರೆಗೆ ನಾನು ಯಾರಲ್ಲಿಯೂ ಪೆಟ್ಟು ತಿನ್ನಿಲ್ಲ, ಹೆಂಡತಿಯಲ್ಲಿ ಪೆಟ್ಟು ತಿಂದಲ್ಲ. ನೀವು ಹೋಗಿ ಇನ್ನು ಹೇಳ್ಬೇಡಿ ಅರ್ಜುನನಿಗೆ ಹೆಂಡತಿಯಲ್ಲಿ ಪೆಟ್ಟು ಬಿದ್ದಿದೆ ಅಂತ. ಭಾರಿ ಕಷ್ಟ ಆಯ್ತು ಇವಳನ್ನು ಜಯಿಸಬೇಕಾದ್ರೆ. ಇದು ಏನೋ ಒಂದು ಲೀಲೆ ಉಂಟು. ಯಾಕಂದ್ರೆ ಶ್ರೀಕೃಷ್ಣನಿಂದ ಆದಂತಹ ಒಂದು ವಿಚಾರಗಳಿದು. ಕುರುಕ್ಷೇತ್ರ ದಾರುಣಿಗೆ ಹೋದಾಗ ಬಬ್ರುಸೇನನಲ್ಲಿ ಕೇಳಿದ್ದದನ್ನೇ, ಏನು ಅಂತ. ಯಾರು ಗೆದ್ದದ್ದು? ಎಲ್ಲವೂ ಶ್ರೀಕೃಷ್ಣನ ಚಕ್ರ. ಆಮೇಲೆ ಚಂಡಿಕೆ ರಕ್ತ ಕುಡಿತಾ ಇತ್ತು. ಆ ಚಂಡಿಕೆ ಬೇರೆ ಯಾರು ಅಲ್ಲ, ಇವಳಿ. ಈ ಚಂಡಿಕೆಯಲ್ಲಿ ನಾನು ಹೋರಾಡುವುದಕ್ಕುಂಟ ಇಲ್ಲ. ಆಮೇಲೆ ನಾನು ಹಿಂದಿನಿಂದ ಕೇಳಿದೆ, ಕೃಷ್ಣನಾರದರ ಸಂಭಾಷಣೆಯನ್ನು ಕೇಳಿದಾಗ ಗೊತ್ತಾಯಿತು, ಆ ಬಬ್ರುಸೇನ ಅಂತ ಹೇಳುವಂತಹ ಯಾವ ವ್ಯಕ್ತಿ ಇದ್ದಾನೆ ಅವನಿಗೆ ಭೀಮನಿಂದಲೇ ಮರಣ. ಲೀಲಾ ನಾಟಕ ಸೂತ್ರಧಾರಿಯಾದಂತಹ ಕೃಷ್ಣನ ಉಪಾಯ ನೋಡಿ. ಕಲಿಯುಗದಲ್ಲಿ ಆತನನ್ನು ಬೆಳೆಯುವುದಕ್ಕೆ ಬಿಟ್ಟರೆ ಎಲ್ಲರನ್ನು ನಿರ್ನಾಮ ಮಾಡ್ತಾನೆ. ಆದ್ದರಿಂದ ಕರೆದುಕೊಂಡು ಬಂದದ್ದು. ಬಬ್ರುಸೇನನ ವಧೆ ಆಗಿದೆ. ಈಗ ನಮಗೆಲ್ಲ ಬಂದಿದೆ ಎಂಥದ್ದು, ನಾವೇ ಅಂತ. ಹಾಗಾದರೆ ನಾವೇ ಅಂತ ಇರುವಂತಹ ಗರ್ವ ಉಂಟಲ್ಲ, ಇದನ್ನು ಇಳಿಸುವುದಕ್ಕಾಗಿ ಕೃಷ್ಣನ ಲೀಲಾ ನಾಟಕ ಆಗಿರ್ಬೋದು ಅಂತ ನಾನು ನಂಬಿಕೊಂಡು ಇನ್ನು ಇದು ಕತೆ ಮುಂದುವರಿಬೇಕಲ್ಲ. ಯಾಕಂದ್ರೆ ದ್ರೌಪದಿಯ ಪ್ರತಾಪ ಏರ್ತಾ ಉಂಟು. ಒಂದು ಮಂಗಲ ಆಗ್ಬೇಕಲ್ಲ. ನೋಡೋಣ, ನನ್ನ ಮಡದಿ ಇದ್ದಾಳೆ, ಅವಳಿಗೂ ಬಿಲ್ಲು ಬಾಣ ವಿದ್ಯೆ ಎಲ್ಲ ಗೊತ್ತುಂಟು. ಹಾಗಾದ್ದರಿಂದ ಆಕೆಯನ್ನು ಕರೆಸಿ ವಿಚಾರವನ್ನು ಹೇಳೋಣ. ಸುಭದ್ರ ಬಾರೆ ಮೂಗನಕಾರೆ ನಾರಿ ಸುಭದ್ರೆ ಬಾರೆ ಮೂಗನಕಾರೆ ನಾರಿ ಸುಭದ್ರೆ ಏನಿದ್ರು ಕೂಡ ಲೋಕದಲ್ಲಿ ಹೇಳುವುದು ಹೇಗೆ? ಏನು? ಅರ್ಜುನ ಸನ್ಯಾಸಿ ಹೆಸರು ಬಂದದ್ದು ನಿನ್ನಿಂದಾಗಿ. ಅಂದ್ರೆ ಕೃಷ್ಣ ಹೇಳಿದ್ದು ಸನ್ಯಾಸಿಯಾಗಿ ಬಾ, ದೇವಸ್ಥಾನಕ್ಕೆ ಬಾ, ಅಲ್ಲಿ ಸುಭದ್ರೆ ಬರ್ತಾಳೆ, ಅವಳನ್ನು ಹಾರಿಸು ಅಂತ. ಆಮೇಲೆ ದಾರುಕರ ರಥದಲ್ಲಿ ಇಟ್ಟುಕೊಂಡು ನಿನ್ನನ್ನು ಮದುವೆ ಆದೆ ಅಲ್ವಾ? ನಾರಿ ಸುಭದ್ರ ಪ್ರಾಣೇಶ್ವರ ಆಮೇಲೆ ವನವಾಸವನ್ನು ಅನುಭವಿಸಿದಾಗ ನೀನು ಇದ್ದದ್ದು ದ್ವಾರಕ್ಕೆ. ಹಾಗಾದ್ರೆ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಅಭಿಮನ್ಯು ಎಂಬ ಗಂಡು ಮಗನನ್ನು ನಾವು ಪಡೆದುಕೊಂಡಿದ್ದೇವೆ. ಏನು ಮಾಡೋಣ ಹೇಳು? ಎಲ್ಲವೂ ನೀರ ಮೇಲಿಟ್ಟ ಹೋಮದಂತಾಯ್ತು. ಆತನಿಗೆ ಆಯುಷ್ಯ ಇಲ್ಲ ಅಂತಾಯ್ತು. ಕುರುಕ್ಷೇತ್ರ ದಾರುಣಿಯಲ್ಲಿ ಆಡಿದ ಇದ್ದ ಒಬ್ಬ ಮಗನನ್ನು ನಾವು ಕಳೆದುಕೊಂಡಿದ್ದೇವೆ. ದುಃಖಿತರಾಗಿದ್ದೇವೆ ಅಂತ ಹೇಳಬಹುದು. ಆದ್ರೆ ಈಗ ಮತ್ತೊಂದು ದುಃಖ ಬಂದಿದೆ. ಏನು? ಸುಭದ್ರ, ಪ್ರಾಣೇಶ್ವರ, ಕಥೆಯೆಲ್ಲ ನಾನು ವಿಸ್ತಾರವಾಗಿ ಹೇಳಿದ್ರೆ ಬಹಳಷ್ಟು ಸಮಯ ಹೋಗ್ತದೆ. ಹೌದು. ಆದ್ರಿಂದ ಇನ್ನಿರುವವರಿಗೆ ಅವಕಾಶ ಬೇಕಲ್ಲ. ದ್ರೌಪದಿ ಪ್ರತಾಪದಲ್ಲಿ ಅವರಿಗೊಂದು ಅವಕಾಶವನ್ನು ಕೊಡೋಣ. ಆದ್ದರಿಂದ ನಿನ್ನಲ್ಲಿ ನಾನು ಕೇಳುವುದೇನು ಅಂತ ಹೇಳಿದ್ರೆ, ಏನು? ಸುಭದ್ರ, ಪ್ರಾಣೇಶ್ವರ, ಕಾರಣಾಂತರದಿಂದ ಒಂದು ಪ್ರಶ್ನೆ ಉದ್ಭವಿಸಿದೆ ಧರ್ಮರಾಯರಿಂದ. ಕುರುಕ್ಷೇತ್ರದಲ್ಲಿ ಜಯಿಸಿದ್ಯಾರು ಅಂತ. ಯಾರು? ನಾನು ಅಂತ ನಾನು ಹೇಳಿದೆ.
ಭೀಮನಿಗೆ ಸಿಟ್ಟು ಬಂತು, ಹಾ. ನಮ್ಮೊಳಗೆ ಕಾಳಗ ಆಯ್ತು. ಹಾ. ಆಮೇಲೆ ಭೀಮ ಸೋತ. ಹಾ. ಭೀಮನ ಕಡೆಯಿಂದ ನಿನ್ನ ಅಕ್ಕ ಸುಭದ್ರ ನೋಡು ಹೂವಲ್ಲಿದ್ದಾಳೆ ಸುಭದ್ರ ಅಲ್ವಾ, ಹೌದು. ದ್ರೌಪದಿ. ಹಾ. ಆದ್ದರಿಂದ ನೀನು ಏನು ಮಾಡಬೇಕು, ಏನು? ಆದಷ್ಟು ಬೇಗನೆ ಹೋಗಿ ಹಾ. ದ್ರೌಪದಿಗೆ ಎರಡು ಕೊಟ್ಟು ಬರು. ಹರಾಟು ಹಾ. ಅವಳನ್ನು ಘಾತಿಸಿ ಹಾ. ನೀನು ಬರಬೇಕು ಸುಭದ್ರ. ಆದಿತಾ ಆದೀತು. ನೀರ ಮೊದಲರು ನೀರ ಮೊದಲರು ನೀರ ಆ ಆ ಆ ನೀರ ಮೊದಲರುಗೋ ನಿನಗೆ ರೀತಿ ಅವಳೊಡನೆ ನಿನಗೆ ರೀತಿ ಅವಳೊಡನೆ ನೀರಾಗ ವೈರತ್ವ ಬಂದಿರುವ ಕಾರಣವ ಬೇಗ ಅವಳೊಡನೆ ವೈರತ್ವ ಬಂದಿರುವ ಕಾರಣವ ಬೇಗ ನೀರ ಮೊದಲರು ನೀನಾಗಿ ರೀತಿ ಅವಳೊಡನೆ ವೈರತ್ವ ಬಂದಿರುವ ಕಾರಣ ಬೇಗ ನೀರ ಮೊದಲರು ನೀರ ವಲ್ಲಭೆ. ವಿಷಯವನ್ನು ಕೇಳುವಾಗ ಹಾ. ಬಹಳ ಆಶ್ಚರ್ಯವಾಗುತ್ತಾ ಇದೆ. ಹೌದೇ? ವೀರಾದಿ ವೀರರಾದ ನಿಮ್ಮನ್ನು ಹಾ. ಸೋಲಿಸುವ ವೀರರಿದ್ದಾರೆ. ಯಾರೂ ಇಲ್ಲ. ಹಾಗಾದರೆ ಹಾ. ಅವಳೊಡನೆ ವೈರತ್ವಕ್ಕೆ ಕಾರಣವಾದರೂ ಏನು? ಅದು ಹೇಳಿಲ್ಲ ನಾನು. ಕಾರಣವನ್ನು ತಿಳಿಸಿದರೆ ಹಾ. ನಡೆಸಿಕೊಡುವ ಧೈರ್ಯವಿದೆ. ಈಗ ಅಲ್ಲಿಗೆ ಹೋಗುವಾಗ ಕಾರಣ ಬೇಕಲ್ಲ. ಹೌದು. ದ್ರೌಪದಿ ಕೇಳಿದ್ರೆ ನೀನು ಯಾಕೆ ಬಿಲ್ಲು ಬಾಣ ಹಿಡ್ಕೊಂಡು ಬಂದಿದ್ದಿ, ಹಾ. ಹಾಗಾದ್ರೆ ಒಂದು ಕಾರಣ ಬೇಕು, ಹಾಗಾದ್ರೆ ಕಾರ್ಯ ಆಗ್ತದೆ. ಹಾ. ಕಾರಣದಿಂದ ಕಾರ್ಯ ಆಗುದು, ಕಾರ್ಯದಿಂದ ಕಾರಣ ಆಗುದಿಲ್ಲ ಹಾ. ಅಲ್ವಾ. ಹೌದು. ಆದ್ದರಿಂದ ಕಾರಣ ಹೇಳ್ತೇನೆ ಹಾ. ವಲ್ಲಭೆ. ಗಣೇಶ್ವರ. ಇದು ಹಾ. ಧರ್ಮರಾಯ ಕೇಳಿದಂತಹ ಪ್ರಶ್ನೆಯಲ್ಲಿ ಆಗ ಹೇಳಿದನಲ್ಲ ನಾನು, ಹಾ. ಉದ್ಭವಿಸಿದಂತಹ ವಿಚಾರಗಳು. ಹಾ. ಸಂಗ್ರಾಮವಾಗಿದೆ ಭೀಮಾರ್ಜುನರಿಗೆ. ಹಾ. ಆಮೇಲೆ ಭೀಮನ ಪಕ್ಷಪಾತಿಯಾಗಿ ಹಾ. ದ್ರೌಪದಿ ಬಂದಿದ್ದಾಳೆ. ಹೌದು. ಯಾಕಂದ್ರೆ ವರ್ಷಕ್ಕೆ ಒಮ್ಮೆ ಹಾ. ಅನುಭವಿಸಬಹುದು ಅಂತ ವೇದವ್ಯಾಸರು ಹೇಳಿದಂತಹ ಮಾತಿದು, ಹಾ. ನಾವೆಲ್ಲ ಹೇಳಿದ್ದಲ್ಲ. ಹಾ. ಈ ವರ್ಷ ಭೀಮನ ಪತ್ನಿ ಹಾ. ನನ್ನ ಮಡದಿ ಆಗ್ತಿದ್ರೆ ಹಾ. ಏನೂ ಆಗ್ತಿತ್ತು ಹಾ. ಅಲ್ವಾ. ಹೌದು. ಈ ವರ್ಷ ಯಾರ ಪತ್ನಿ? ಭೀಮನ ಪತ್ನಿ. ಆ, ಅಂದ್ರೆ ಅಲ್ಲಿ ಸೇವೆ ಮಾಡುವುದು ಅಂತ, ವರ್ಷಕ್ಕೊಬ್ಬರ ಸೇವೆ ಮಾಡುದು. ಹಾ. ಹಾಗೆ ಈಗ ಪರ್ಯಾಯವಾಗಿ ನನಗೆ ಇಲ್ಲ ಅವಳು. ಹಾ. ಆದ್ದರಿಂದ ನಾನು ಹೇಳುವುದೇನು ಅಂತ ಹೇಳಿದ್ರೆ, ಹಾ. ನನಗೆ ಹೋರಾಟ ಮಾಡಬಹುದಿತ್ತು. ಹಾ. ಹೆಂಗಸರಲ್ಲಿ ಎಂತದ್ದು ಹೋರಾಟ ಮಾಡುವುದು. ಹಾ. ನಾನು ಗೆದ್ದದ್ದು ಅಂತ ಹೇಳ್ಬಹುದಾ, ನನ್ನನ್ನು ಗೆದ್ದದ್ದು ಅಂತ ಹಾ. ಗೆದ್ದದ್ದು ಅಂತ ಹೇಳ್ಬಹುದು. ಯಾಕಂದ್ರೆ ದ್ರೌಪದಿಯ ಪ್ರತಾಪ ನೋಡೋಣ ಅಂತ. ಹಾ. ಆದ್ರಿಂದ ನಾನು ಸೋತ ಹಾಗೆ ಬಿಲ್ಲನ್ನು ಕೆಳಗೆ ಹಾಕಿದ್ದೇನೆ. ಹಾ. ಯಾಕಂದ್ರೆ ಅವಳನ್ನು ಗೆದ್ದ ಮೇಲೆ ದ್ರೌಪದಿಯ ಪ್ರತಾಪ ಕಥೆ ಮುಂದುವರಿಯುವುದು ಹೇಗೆ. ಆದ್ದರಿಂದ ಹೇಳುದು ಹಾ. ಏನು ಗೊತ್ತಾ, ನೀನು ಹೋಗಿ ಹಾ. ಅವಳನ್ನು ಸೋಲಿಸಿ ಹಾ. ಆಮೇಲೆ ಹೀಗೆ ಜುಟ್ಟಿಗೆ ಕೈ ಹಾಕಿ ದರ 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 ದರನೆ ಹಿಡಿದೆಳೆದು ನನ್ನಲ್ಲಿಗೆ ತಂದು ಒಪ್ಪಿಸಬೇಕು. ಹಾ. ಯಾಕಂದ್ರೆ ಸತ್ರಾರ್ಜಿತ ಮಹಾರಾಜನ ಮಗಳು ನೀನು. ಹೌದು. ಆದ್ರಿಂದ ಹಾ. ಬಾ. ಇದೇಗೆ ಬಿಲ್ಬಾಣ ಹಾ. ನಿನಗೆ ಹಾ. ಆಯ್ತಾ? ಆಯ್ತು. ಹಿಡ್ಕೋ.
ಬಹಳಷ್ಟು ಒಳ್ಳೆದಾಯ್ತು. ಆದಷ್ಟು ಬೇಗನೆ ಹೋಗಿ ಅವಳನ್ನು ಜಯಿಸಿ ಬರ್ಬೇಕು. ಆಗಲಿ. ಯಾರೇ ಧೀರೆ ಯಾರೇ ಧೀರೆ ನೀನು ಯಾರೇ ಧೀರೆ ಆ ಆ ಆ ಯಾರೇ ಧೀರೆ ನೀನು ಯಾರೇ ನಿನ್ನ ಯಾರು ಕಡುಗಿಸಿದರೋ ನಿನ್ನ ಯಾರು ಕಡುಗಿಸಿದರೋ ಆ ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಂಗಿ ಬೇಣಿನ್ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಂಗಿ ಯಾರು ಧೀರೆ ನೀರು ನಿನ್ನ ಯಾರು ಕಳುಹಿಸಿದರು ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಂಗಿಗೆ ಯಾರೇ ಧೀರೆ ನೀನು ನಿನ್ನ ಯಾರು ಕಳುಹಿಸಿದರೋ ಧೀರೆ ಪಕ್ಕನೆ ಪರಿಚಯ ಸಿಗಲಿಲ್ಲ. ಜಂಟಿ ಚಲ್ಲಣವನ್ನು ಬಿಗಿದಿಟ್ಟು ಕೈಯಲ್ಲಿ ಧನುಶಸ್ತ್ರವನ್ನು ಹಿಡಿದು ಬಂದು ನೀನೇ ಸೌಭದ್ರೆಯೋ? ಸೀರೆ ಉಡುವುದನ್ನು ಬಿಟ್ಟು ಈ ಉಡುಪನ್ನು ಧರಿಸಲು ಯಾರು ಹೇಳಿದರು? ಓಹೋ, ಯಾರೋ ಏನನ್ನು ಹೇಳಿಕೊಟ್ಟಿರಬೇಕು. ಅವರ ಮಾತು ಕೇಳಿ ಬಂದೆಯಾ? ಹೌದು. ಯಾರು ನಿನ್ನನ್ನು ಕಳುಹಿಸಿದವರು? ಯಾಕಾಗಿ ಬಂದೆ? ಈಗಲೇ ಹೇಳು. ಯಾರಿಗಾಗಿ ಯಾರು ಬರುವರ್ ಯಾರ ಗರಿಬ ಯಾರಿಗೇನು ಅಕ್ಕ ಯಾರಿಗಾಗಿ ಯಾರು ಬರುವರ್ ಯಾರ ಗರಿಬ ಯಾರಿಗೇನು ನೀರಾಗಾಗಿ ನಿನ್ನೊಳ್ಗಣಗೆ ಸಾರಿದೆ ನಕ್ಕ ನೀರಗಾಗಿ ನಿನ್ನೊಳ್ಗಣಗೆ ಸಾರಿದೆ ನಕ್ಕ ಯಾರಿಗಾಗಿ ಯಾರು ಬರುವರು ಯಾರ ಹರಿವ ಯಾರಿಗೇನು ನೀರ
ನಿನಗಾಗಿ ನಿಲ್ಲುಗಣಿದಾರಿದೆ ನಕ ಯಾರಿಗಾಗಿ ಯಾರು ಬರುವರ್ ಯಾರ ಗರಿಬ ಯಾರಿಗೇನು ಅಕ್ಕ ತಂಗಿ, ನೀವು ಇಷ್ಟು ತಿಳಿದು ಯಾರೆಂದು ಪ್ರಶ್ನೆ ಮಾಡಿದಿರಲ್ಲ. ಹೌದು, ನಾನು ಯಾರ ಮಾತನ್ನು ಕೇಳಿ ಬಂದವಳಲ್ಲ. ನನ್ನವರ ಮಾತನ್ನು ಕೇಳಿ ಬಂದಿದ್ದೇನೆ. ಹೌದೇ? ನನ್ನವರ ಪರಿಸ್ಥಿತಿಯನ್ನು ನೋಡಿದರೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ. ಅವರಲ್ಲಿ ತೋರಿಸಿದ ಪೌರುಷವನ್ನು ನನ್ನಲ್ಲಿ ತೋರಿಸು. ಎಲೆ ಸುಭದ್ರೆ. ಒದರಾದಿರಲೇ ತಂಗಿ ತದೊಂಗದಿ ಕುದಗ ದಯ್ಯ ದಯ್ಯ ದಿಮಿದ ದೊಂಗದಿ ಕುದಾದೆ ತಗಡದ ದೊಂಗದಿ ಕುದಗ ದಯ್ಯ ದಯ್ಯ ದಿಮಿದ ದೊಂಗದಿ ಕುದಗದೆ ತದಗಡಗದ ದೊಂಗದಿ ಕುದಗ ದಯ್ಯ ದಯ್ಯ ದಿಮಿದ ದೊಂಗದಿ ಕುದಾದೆ ತದಗಡಗದ ದೊಂಗದಿ ಕುದಗದೈ ದೊಂಗದಿ ಕುದಗದೈ ದಯ್ಯ ದಿನದೈ ದಿಮಿದ ದಿನದೈ ದಗದ ದಿನದೈ 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 ದೈ ದೈ ಅದರದಿರಲೈ ತಂಗಿ ಎಲ್ಲ ತಂಗಿ ನಿನ್ನ ಮನವಿಳಿದುವೆ ನಲಿದಾಂಗಿ ಕೆಲವಕ್ಕೆ ಬಂದಿದಿರೋದೆ ನನ್ನ ತಿಳಿಯದಿರೋದೆ ಏನಲ್ಲ ಗರ್ವದ ಮಾತೆ? ನೀನು ಮಾತನಾಡುವುದಲ್ಲ, ಒದರುವುದು ಎಲ್ಲ ನಿನ್ನ ಅಹಂಕಾರವೇ. ಮದ ತುಂಬಿದ ಸೊಕ್ಕಿನ ನಾರಿ. ಗಂಡನ ಮಾತು ಕೇಳಿ ಬಂದೆಯಾ? ಹೌದು, ನಿನ್ನಿಂದ ಮೊದಲವರು ನನಗೆ ಗಂಡ. ತಪ್ಪು ಮಾಡಿದರೆ ಯಾರಿಗೂ ಶಿಕ್ಷೆ ಕೊಡಬಹುದು. ಚಂದ್ರವಂಶದ ವೀರರ ಹಿರಿಯ ಪತ್ನಿಯಾಗಿದ್ದು ಪತಿಯಂದಿರನ್ನು ಸರಿದಾರಿಗೆ ತರಬೇಕಾದದ್ದು ನನ್ನ ಕರ್ತವ್ಯ. ನಿನಗೆ ಅಧಿಕ ಪ್ರಸಂಗ ಯಾಕೆ? ಬೆನ್ನಿಗೆ 2 ಪೆಟ್ಟು ಕೊಟ್ಟೆ. ಕಾಂತಾರ ಜೈದಿದಿರೆಂದು ದೈ ಜನದ ದಿನದೈ ನಿಮಿದ ದಿನದೈ ದಗದ ದಿನದೈ 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 ದೈ ದೈ
ಕ್ರಮಗಂಟಿರುವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ದ್ವಾರಕೆಗೆ ಯಾರೆಂದು ಕಂಡಿದ್ದೀರಿ? ಬಲರಾಮ ದೇವ ಎಂದು ಕೇಳಿಬಲ್ಲೆವು. ಅನೇಕವಿದೆ ಹೊರಟು ಬಂದಂತ ಕಾರ್ಯ ಅನೇಕವಿದೆ ಅನೇಕವಿದೆ. ಬಾರನೇದಕ್ಕೆ ಕೃಷ್ಣ ಸಮಯವೇ ನಾರಿಯರ ಮನೆ ಮನೆಗೆ ಭಗವ ವಿಚಾರವಾಗಿ ಇಂದಿನ ಸಭೆಯನ್ನು ನೋಡಿದಾಗ ಯುವರಾಜ ಕೃಷ್ಣನೇ ಇಲ್ಲಿ ಹೋದ. ಓಹೋ, ನನ್ನ ಮರ್ಯಾದೆಯನ್ನು ತೆಗೆದು ಬಿಟ್ಟ. ಮನೆ ಮನೆಗೆ ಹೋಗುದು, ಹಾಲು ಬೆಣ್ಣೆ ಮೊಸರು ಕದಿಯುವುದು, ಅಲ್ಲದೆ ಸಿಹಿಯರನ್ನು ಉಣಿಸುವುದು, ಅದಾತನಿಗೆ ಒಂದು ಚಟವೇ ಆಗಿ ಹೋಗಿದೆ. ಯಾವುದಕ್ಕೂ ಬರಲಿ ಬರಲಿ ವಿಚಾರಿಸಿಕೊಳ್ಳುತ್ತೇನೆ. ಏನು ಯಾವಾಗಲೂ ಸಂತೋಷದಲ್ಲಿದ್ದಿ, ಇವತ್ತೇನು ಬೇಸರ, ಮುಖ ಬಾಡಿ ಹೋಗಿದೆ. ಏನು ಕಾರಣ ತಿಳಿಸುವೆ? ಅಗ್ರಜ, ಮುಖದಲ್ಲಿ ಬೇಸರಕ್ಕೆ ಕಾರಣವಿದೆ. ಏನು ಕಾರಣ? ನಿನ್ನೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲುವು ಪಾಂಡವರಿಗೆ ದೊರಕಿದ್ದಾಗ ಅದು ಯಾರು ತನ್ನದ್ದು ಎಂದು ಧರ್ಮರಾಯನು ಪ್ರಶ್ನೆ ಹಾಕಿದ. ಓಹೋ, ಆ ಪ್ರಶ್ನೆಯಿಂದಾಗಿ ಅರ್ಜುನ ಮತ್ತು ಭೀಮರಿಗೆ ಘನಘೋರ ಕಾಳಗ ನಡೆಯಿತು. ಆ ಕಾಳಗದಲ್ಲಿ ಭೀಮ ಸೋತು ಹೋದ. ಆಗ ದ್ರೌಪದಿಯು ಆತನ ಪಕ್ಷಪಾತಿಯಾಗಿ ಬಂದು ನಮ್ಮ ಭಾವನಾದ ಪಾರ್ಥನನ್ನು ಸೋಲಿಸಿ ಹೌದೇ? ಮುಂದೆ ಸುಭದ್ರೆಯು ಯುದ್ಧಕ್ಕೆ ಬಂದಳು. ಅವರನ್ನು ಕೂಡ ಸೋಲಿಸಿದಳು. ಹೌದೇ? ಹೌದು. ಚಿಂತಿಸಬೇಡ, ಒರೆಯದ ಕೇಶವನೇ ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಈಗ ಹಸ್ತಿನಾಪುರದಲ್ಲಿ ಇಂಥದ್ದೊಂದು ಘಟನೆ ಪ್ರಾರಂಭವಾಯಿತೆ. ಹೌದು. ಪಾಂಡವರಿಗೆ ಅಧಿಕಾರದ ಮತ ಅಡರಿತೆ. ಕೇವಲ ಪಾಂಚಾಲೆ ಪಾರ್ಥನನ್ನು ಸೋಲಿಸಿದಳೆ. ಆದ್ರ ಮಾತ್ರಕ್ಕೆ ಸುಭದ್ರೆಗೂ ಸೋಲವಾಗಿದೆ. ಹೌದು. ಯಾದವ ಸೇನೆ ಸಿದ್ಧವಾಗಬೇಕಿದೆ. ಬರಲಿ ನಮ್ಮ
ಎದಕ್ಕೆ ಕರೆದದ ಎಲ್ಲ ನಿನ್ನ ಪಾದಕ್ಕೆ ಈ ಪ್ರತಿಜ್ಞೆ ಮಾಡುವ ವಂದನೆಗಳು. ಎದ್ದೇಳು. ದೇವಾ, ಆ, ಅನಿರೀಕ್ಷಿತದಲ್ಲಿ ನಮ್ಮನ್ನು ಕರೆಸಿದ ಕಾರಣವೇನು? ಆ. ಕೇಳಿರಿ. ಹೇಳಿದಿರ ನೀವೆಲ್ಲ ಹೇಳಿದಿರ ನೀವೆಲ್ಲ ದಾದ ಗೋಪಾತ್ರ ಏನು ದಾದ ಈಳೋ ಯಾಜ ಸೇನೆ ಬೀದ ಬೀದುವಿ ನೀವೆಲ್ಲರೂ ನನ್ನ ಜೊತೆ ರಣಕ್ಷೇತ್ರದತ್ತ ತೆರಳೋಣ. ದ್ರೌಪದಿಯ ಕಡೆ ಹೋದರೆ ದ್ರೌಪದಿ ಹೋದರೆ ದ್ರೌಪದಿ ಮೊದಲ ಬರ್ತಾನೆ ಎದಗೆ ನಿಂತಿದುವೆ ಮೊದಲ ಮದುವೆಗಾದ ಕರೆದ ನೀತಿಯ ಬರಗಿದುವೆ ಏನು ಕಾರ್ಯಯೋಜನೆಯಲ್ಲಿ ನಾನು ಹೋರಾಡಿದ್ದೇನೆ. ಆಗ ನಿನ್ನ ಸಾಮರ್ಥ್ಯ ಎಲ್ಲಿ ಹೋಗಿತ್ತು? ನೋಡೋಣ ಮತ್ತೆ.
ನಿನ್ನ ಶೌರ್ಯವನ್ನು ಬಿಟ್ಟು ಇಲ್ಲಿಂದ ತೆರಳು. ನೋಡು ನಿನ್ನ ಬಲವ ಬಲರಾಮನೇ, ಮೂಗು ತುಂಬಾ ಮದ್ಯವನ್ನು ಕುಡಿಯುತ್ತೀಯಲ್ಲ, ಮತ್ತೆ ನಿನ್ನವರು ಒಳ್ಳೆಯದಾಗುವುದು ಹೇಗೆ? ಹೌದೇ? ನೋಡೋಣ ಯಾರು ಸೋಲಿಸ್ತಾರೆ. ತಿಳಿಯದಿರುವ ಹೆಣ್ಣು ಹೀಗೆ ಮಾಡಿದರೆ ಅದಕ್ಕೆ ಅರ್ಥ ಉಂಟು. ತಿಳಿದ ಹೆಣ್ಣು ಹೀಗೆ ಮಾಡಿದರೆ ಹೆಣ್ಣು ಕುಲಕ್ಕೆ ಅಪಮಾನ. ನೀನು ಯಾಕೆ ಹೀಗೆ ಮಾಡಿದ? ಒದರು. ಏನು ಏನು ಮಾತಾಡುತ್ತಾ ಇದ್ದೀಯಾ? ಉಪಕಾರ ನಾನು ಮಾಡಿದ್ದೇನೆ. ಏನ್ ನೋಡಿ? ನಿನ್ನ ಮಗನಿಗೆ ಸತಿಯನ್ನು ಹುಡುಕಿಕೊಟ್ಟವಳು ನಾನಲ್ಲವೇ? ಎಲ್ಲ ಬೆಣ್ಣೆ ಕಳ್ಳನೆ. ನೋಡೋಣ ಯಾರು ಗೆಲ್ಲುತ್ತಾರೆ. ಶಂಕರ ಪರಮೇಶ ದಿಗಂಬರ ಕ್ಲೇಶ ವಿನಾಶ ಸುರೇಶ ನಮಿತ ಜಗದೀಶ ಪಿನಾಕಿ ಮಹೇಶ ತ್ರಿಯಕ್ಷ ಶಂಕರ ಪರಮೇಶ. ಅಯ್ಯೋ, ಏನಾಗಿ ಹೋಯ್ತು? ನನ್ನ ಚಕ್ರವು ಈಗ ಆಕೆಯ ಕೈಯಲ್ಲಿದೆ ಅಲ್ಲ, ಈಗ ಏನು ಮಾಡುವುದು? ಹೌದು, ನನ್ನ ಭಾವ
ಅವನನ್ನೇ ಜ್ಞಾಪಿಸುತ್ತೇನೆ. ಜಯ ಜಯ. ಅಯ್ಯ ಶ್ರೀಕೃಷ್ಣ, ದೇವಾ, ನೀನು ನನ್ನನ್ನು ಕರೆಯಿತು ಆ ಕೈಲಾಸಕ್ಕೆ ಕೇಳಿಸಿತು. ಹಾ, ಪಾರ್ವತಿ ಸಮೇತನಾಗಿ ಬಂದಿದ್ದೇನೆ. ಹೌದೇ? ಯಾಕಯ್ಯ ಕರೆಸಿದೆ? ದೇವಾ, ನಿನ್ನೆ ನಡೆದಂತಹ ಹಾ. ಕುರುಕ್ಷೇತ್ರ ಯುದ್ಧದಲ್ಲಿ ಓಹೋ. ಕೌರವರಿಗೂ ಪಾಂಡವರಿಗೂ ಘನಘೋರ ಯುದ್ಧವಾದದ್ದು ಹೌದು ತಾನೆ? ಹ, ಆಗ ಆ ಕುರುಕ್ಷೇತ್ರದ ಗೆಲುವು ಬಂದದ್ದು ಹಾ. ನಮ್ಮ ಪಾಂಡವರಿಗೆ ತಾನೆ? ಹ, ಆ ಗೆಲುವನ್ನು ತಂದು ಕೊಟ್ಟವನು ಹಾ. ಭೀಮನು ಅರ್ಜುನನು ಓಹೋ. ಎಂದು ಕಾಳಗ ನಡೆಯಿತು. ಹ, ಆ ಕಾಳಗದಲ್ಲಿ ಹ. ಭೀಮ ಸೋತು ದ್ರೌಪದಿ ಆತನ ಪಕ್ಷಪಾತಿಯಾಗಿ ಬಂದಳು. ಹೌದೇ? ಆಗ ಹ, ಅವಳು ಪಾರ್ಥನನ್ನು ಸೋಲಿಸಿದಳು. ಸೋಲಿಸಿ ಬಿಟ್ಟಳೆ. ಹೌದು. ಹಾ. ಮತ್ತೆ ನನ್ನ ತಂಗಿ ಸುಭದ್ರೆಯನ್ನು ಯುದ್ಧಕ್ಕೆ ಕಳುಹಿಸಿದ ಪಾರ್ಥ ಹ, ಅವಳನ್ನು ಕೂಡ ಸೋಲಿಸಿಬಿಟ್ಟಳು. ಹೌದೇ? ನಾವು ಸಮಸ್ತ ಯಾದವ ಸೇನೆಯರು ಅವರ ರಕ್ಷಣೆಗಾಗಿ ಹೋದಾಗ ಹ, ನಮ್ಮನ್ನೆಲ್ಲರನ್ನು ಸೋಲಿಸಿ ಹಾ. ನನ್ನ ಚಕ್ರವನ್ನು ಅವಳ ಕೈಯಲ್ಲಿದೆ ಈಗ ದೇವಾ. ಅವಳ ಕೈವಶವಾಯಿತು. ಹೌದು ದೇವ. ಓ, ಪತ್ರೀಂದ್ರ ಗಮನ ಲಾಲಿಸೋ ಪತ್ರೀಂದ್ರ ಗಮನ ಲಾಲಿಸೋ ನಿನ್ನ ಲೀಲಾ ಚರಿತ್ರಮೌ ಬಿತ್ತರಿಸಲಾರ್ಗಳವು ಸಂಗರದಿ ಸುತ್ರಾಮತನುಜ ಬಲರಾಮಾದಿಯಾದವರು ಸೋತಿರ್ಬುದಾಚರ್ಯವೋ ಚಿತ್ರಮಿದು ಮರುಗದಿರು ದ್ರುಪದಾಮನೀಶ್ವರನ ಪುತ್ರಿಯ ಪರಾಕ್ರಮವ ನಿಲ್ಲಿಸುತ್ತ ಕಾಲನ ಧರಿತ್ರಿ ಗವಳಂ ಕಳುಗಿಸುವೆನು ಅರ್ಧ ನಿಮಿಷದೊಳು ನೋಡೆನ್ನ ಸಾಗಸವನು ಪತ್ರೀಂದ್ರ ಗಮನ ಲಾಲಿಸು ಓ ಲೀಲಾ ನಾಟಕ ಸೂತ್ರಧಾರಿ ಶ್ರೀಕೃಷ್ಣ, ದೇವಾ. ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಿದೆ ಅಯ್ಯ. ಹೌದೇ? ಭೀಮಾರ್ಜುನರ ಮಧ್ಯೆ ನಡೆದಂತಹ ಕಾಳಗದಲ್ಲಿ ಹಾ, ಭೀಮನು ಸೋತು ಹೋದ, ಹೌದು. ಅರ್ಜುನನನು ಗೆದ್ದ. ಹ್ಮ್ ಅವನ ಪಕ್ಷಪಾತಿಯಾಗಿ ಹ್ಮ್. ದ್ರೌಪದಿಯು, ಭೀಮನ ಪಕ್ಷಪಾತಿಯಾಗಿ ಬಂದಂತಹ ದ್ರೌಪದಿಯು ಹೌದು. ಅರ್ಜುನನನ್ನು ಸೋಲಿಸಿದಳು. ಹ್ಮ್ ಮಾತ್ರವಲ್ಲ, ಅವಳ ಪಕ್ಷಪಾತಿಯಾಗಿ ಬಂದಂತಹ ಬಲರಾಮನನ್ನು ಸೋಲಿಸಿದಳು. ಹೌದು ಆಶ್ಚರ್ಯವಾಗುತ್ತಾ ಇದೆ ಶ್ರೀಕೃಷ್ಣ. ದೇವಾ. ಕೃಷ್ಣನ ಸೇನೆ, ಬಲರಾಮನ ಸೇನೆ ಇವೆಲ್ಲವೂ ಕೂಡ ಆ ದ್ರೌಪದಿಯಿಂದ ಸೋಲಿಸಲ್ಪಟ್ಟಿದೆ. ಹೌದು ನಾಟಕ ಸೂತ್ರಧಾರಿ ಕೃಷ್ಣ, ದೇವಾ. ಇಲ್ಲಿ ಏನೋ ನಿನ್ನ ಮಹಿಮೆಯನ್ನು ವ್ಯಕ್ತಪಡಿಸುವಂತಿದೆ. ಇರಲಿ, ನೀನು ಚಿಂತಿಸುವಂತ ಅಗತ್ಯವಿಲ್ಲ. ಹಾ. ನನ್ನ ಸೇನೆಯನ್ನು ನಿನ್ನ ಸಹಾಯಕ್ಕಾಗಿ ಕಳಿಸುತ್ತೇನೆ, ಒಳಗಿದ್ದುಕೊಳ್ಳಯ್ಯ. ಶ್ರೀಕೃಷ್ಣನಿಗೆ ಧೈರ್ಯದ ಮಾತುಗಳನ್ನಾಡಿದ್ದೇನೆ. ಎಲ್ಲಿ ನಮ್ಮ ಮಕ್ಕಳಾದಂತಹ ಗಣಪ ಮೊದಲಾದವರು ಬರಲಿ ಈ ಕಡೆಗೆ.
ಏನೇನೇನೇ ಕರೆದೆ ಮಗನೇ ವೀರಭದ್ರ, ತಮಗಿದು ಸಾಷ್ಟಾಂಗ ಪ್ರಣಾಮಗಳು. ನಿಮ್ಮ ಸಿಟ್ಟಿನ ಪ್ರತಿರೂಪ ನಾನು. ದಕ್ಷನ ವಧೆಗಾಗಿ ನನ್ನ ಜನನವಾಯಿತು. ದೀರ್ಘ ಸ್ವರದಿಂದ ನನ್ನನ್ನು ಕರೆಯಬೇಕಾದರೆ ಕರೆದಂತ ವಿಚಾರವೇನೆಂದು ತಿಳಿಸಬೇಕು. ಮಕ್ಕಳೇ, ತಾತನೇ, ಶ್ರೀಕೃಷ್ಣನ ಓ ಪಕ್ಷಪಾತಿಯಾಗಿ ನಾನು ಈಗ ತೆರಳುವವನಿದ್ದೇನೆ. ಸರಿ. ಕೃಷ್ಣನಿಗೆ ಕಷ್ಟ ಬಂದಿದೆ. ಹಾ. ಆದ್ದರಿಂದ ಇಲ್ಲಿ ತಡ ಮಾಡುವುದು ಸರಿಯಲ್ಲ. ನಾವೆಲ್ಲರೂ ರಣರಂಗಕ್ಕೆ ತೆರಳೋಣ. ಸರಿ ಸರಿ ಸರಿ. ಎಂಬಗಾರದಿಂದ ಎಲ್ಲಿಗೆ ಮುಂದುವರಿಯುತ್ತಾ ಇದ್ದೀ? ನಿಲ್ಲಲ್ಲಿ. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಕಾಲು ತುಂಡರಿಸಿಯೇನು ನೋಡೋಣ. ವಿಚಾರಿಸಿ ತಡೆಯುವ ಕಾರಣವೇನದಾರೋ ವೀರದ ನೋಡಿ ಧಾರಣೆ ಜಯಿಸುವೆ ದಾನವೇ ಅವನಿಗೆ. ಎಲೆ ನಾರಿ ಪಾಂಚಾಲೆ, ಏನು? ನಮ್ಮವರನ್ನೆಲ್ಲ ಜಯಿಸ್ತಾ ಇದ್ದೀಯಾ? ಇದೋ ದಕ್ಷನನ್ನು ವಧಿಸಿದ ವೀರ ನಾನು. ಎಲ್ಲರೂ ನಿನ್ನನ್ನು ಸ್ತ್ರೀ ಎಂಬುದಾಗಿ ಬಿಟ್ಟಿದ್ದಾರೆ, ಗೊತ್ತಾಯ್ತೆ? ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸಮರದಲ್ಲಿ ಸೋಲಿಸಿ ಹತ್ಯೆ ಮಾಡುತ್ತೇನೆ. ಬಾ ಮುಂದೆ. ಸೋಲೆಂಬವನೇ ನೀನು.
ಮಂದಿ ಗಂಡಂದಿರು. ಹಾ 5 ಮಂದಿ ಗಂಡಂದಿರಿದ್ದರೇನು ಪ್ರಯೋಜನ? ಹಾ ಒಬ್ಬರೊಡನೆಯೂ ಬಾಳುವೆಯನ್ನು ಸರಿಯಾಗಿ ನಡೆಸಿದವಳು ನೀನಲ್ಲ. ಹಾ ಗಂಡನೊಡಿಗೆ ಯುದ್ಧವನ್ನು ಮಾಡುತ್ತಾ ಇದೆಯಲ್ಲ, ಹೌದು. ನಾಚಿಕೆ ಆಗುವುದಿಲ್ವೇ ನಿನಗೆ? ಇಲ್ಲ. ಪ್ರಪಂಚದಲ್ಲಿ ಎಲ್ಲಿಯಾದ್ರೂ ಗಂಡ ಹೆಂಡತಿರು ಅನ್ಯೋನ್ಯವಾಗಿ ಬಾಳುವುದನ್ನು ನೋಡಿದ್ದೇವೆ. ಹಾ ಅದು ಬಿಟ್ಟು ಇಬ್ಬರು ಗಂಡಂತಿರೊಟ್ಟಿಗೆ ಯುದ್ಧ ಮಾಡುತ್ತಾ ಇದ್ದೀಯಲ್ಲ, ಹಾ ನಿನ್ನ ಜನ್ಮಕ್ಕೆಷ್ಟು ಬೆಂಕಿ ಹಾಕ ಬೆಂಕಿ ಹಾಕ. ಹಾ. ನಿನ್ನನ್ನು ಹೀಗೆ ಬಿಡುವುದಲ್ಲ, ನಿನ್ನನ್ನು ಸೋಲಿಸಲು ಕೈಲಾಸದಿಂದ ಇಳಿದು ಬಂದಿದ್ದೇನೆ. ಹಾ ನೋಡೋಣವಂತೆ ನೋಡೋಣ. ನೋಡೋಣ. ತ್ರಿಶೂಲ ನನ್ನ ಬಳಿಯಲ್ಲಿದೆ. ಇನ್ನು ಯಾರು ಬರುತ್ತಾನಂತ ನೋಡುತ್ತೇನೆ. ಏನಾಯ್ತಿದು ಕತೆ? ದ್ರೌಪದಿಯೊಡನೆ ಕೈ ಸಾಗಲಿಲ್ಲ. ಇವಳಿಗೆ ಹೀಗಲ್ಲ, ಹೆಣ್ಣೆ ಆಗ್ಬೇಕು. ಎಲ್ಲಿ ಶಿವೆ ಇತ್ತ ಬಾ. ಹೇಗೆನ್ನ ಕರದೆ ಪತಿ ಹೇಗೆನ್ನ ಕರದೆ ಪತಿ ಕಾರಣವ ಹರುವ ಬೇಗನೆ ಕರಕಣದಲ್ಲಿ ಯಾಕೆ ಹರುವ ಬೇಗನೆ ಬಾರಿ ಪ್ರಾಣೇಶ್ವರ, ನಿಮ್ಮನ್ನು ಹಾ. ಬಹಳ ದಿವಸದಿಂದ ಕೈಲಾಸದಲ್ಲಿ ಕಾಣದೇ ಹೋದೆ. ಯುದ್ಧಕ್ಕೆ ಹೋಗಿದ್ದೆ, ಯುದ್ಧಕ್ಕೆ. ಹಾ, ಕಾರಣವೇನೆಂದು ಹಾ. ತಿಳಿದಿಲ್ಲ. ಹಾ, ನಿಮ್ಮ ಹಾ. ದೀರ್ಘಧ್ವನಿ ಕೇಳಿಸಿತು. ಹಾ. ಈ ರೀತಿ ನನ್ನನ್ನು ಕರೆಯಲು ಕಾರಣವೇನು? ವಿಶೇಷವಾದಂತಹ ಕಾರಣ ಇದೆ ಪಾರ್ವತಿ. ಮಹಾಭಾರತ ಸಂಗ್ರಾಮದ ನಂತರ ಹಾ ಅರ್ಜುನ ಮತ್ತು ಭೀಮನಿಗೆ ಯಾವುದೋ ಕಾರಣಕ್ಕಾಗಿ ಯುದ್ಧವು ಸಂಭವಿಸಿತು. ಹಾ ಆ ಯುದ್ಧದಲ್ಲಿ ಭೀಮಸೇನನು ಸೋತಿದ್ದಾನೆ. ಹಾ ಅವನ ಪಕ್ಷಪಾತಿಯಾಗಿ ಬಂದಂಥವರೆಲ್ಲರೂ ಕೂಡ ಸೋಲನ್ನು ಕಂಡಿದ್ದಾರೆ. ಹಾ ಆ ನಂತರ ದ್ರೌಪದಿಯು ತನ್ನ ಪ್ರತಾಪವನ್ನು ತೋರಿಸಲು ಆರಂಭಿಸಿದಳು. ಅವಳ ಎದುರು ಯಾರೂ ನಿಲ್ಲಲಿಲ್ಲ. ಆ. ಶ್ರೀಕೃಷ್ಣ ಮತ್ತು ಯಾದವ ಸೇನೆಯನ್ನೇ ಸೋಲಿಸಿದ್ದಾಳೆ. ಹಾ. ಶ್ರೀಕೃಷ್ಣನು ಸಹಾಯಕ್ಕಾಗಿ ನನ್ನನ್ನು ಕರೆದ. ಹಾ ನನಗೂ ಅವಳ ಜೊತೆ ಕೈ ಸಾಗಲಿಲ್ಲ. ಹಾ. ಆದ್ದರಿಂದ ನನ್ನ ತ್ರಿಶೂಲ ಅವಳ ಕೈಯಲ್ಲಾಗಿದೆ. ಈ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಬಿಡುವರ ಮಾನವ ಕೊಡುವ ಪಡೆಯುವ
ಕಾರ್ಯಾದ ನಿಮಗೆ ಹಾ, ಯೋಗ್ಯತೆ ಅವಳ ಯೋಗ್ಯತೆಗೆ ಸರಿಯಾದಂತಹ ಮದ್ದನ್ನು ಅರಿಯಲೇಬೇಕಾಗಿದೆ. ಇದೋ ನಿನಗೆ ಖಡ್ಗವನ್ನು ನೀಡುತ್ತಾ ಇದ್ದೇನೆ. ಜಯಶೀಲೆಯಾಗಿ ಬಾ. ನಿಲ್ಲ ದ್ರೌಪದಿ ಬಾಬು ಎಲ್ಲಿಗೆ ನಿಲ್ಲು. ನಿಲ್ಲ ದ್ರೌಪದಿ ಬಾಬು ಎಲ್ಲಿಗೆ ರಣದಲ್ಲಿ ಬೆದರದಿಲ್ಲ ಅಲ್ಲಿಗೆ ನಲ್ಲೊಳದಲ್ಲಿಯೇ ನಿನ್ನ ಬಲ್ಲವ ಸಲ್ಲದು. ದ್ರೌಪದಿ, ಏನು ನೀನೇ ಒಬ್ಬಳು ಸಾಮರ್ಥ್ಯ ಎಂದು ಹಾರಾಡಬೇಡ. ನಿನ್ನ ಅಹಂಕಾರಕ್ಕೆ ನಾನು ಹೆದರುವಳಲ್ಲ. ಓಹೋ, ನಿನ್ನ ಗಂಡನಲ್ಲಿ ಹೋರಾಡಿದಂತೆ ನಾನಲ್ಲ. ಗಂಧರ್ವನೇ ಬಂದೆಯೋ ಗಂಧರ್ವನೇ ಬಂದೆಯೋ ಹೋಗಿದ್ದೆ ನಿನಗಾಗೆ ನಿಂದೆಯೋ ಚಂದವಾಗಿದು ನಿನ್ನಂದವು ಬರದಿಂದ ಬಂದವು. ಏನು ಸಮರಕ್ಕೆ ಸಮದಂಡಿಯಾಗಿ ಬಂದೆಯಾ? ನಿನ್ನ ಗಂಡನನ್ನು ಸೋಲಿಸಿದ್ದೇನೆ. ಮತ್ತೆ ನೀನೊಂದು ಲೆಕ್ಕವೇ? ನಿನ್ನ ಶೌರ್ಯವನ್ನು ನನ್ನಲ್ಲಿ ತೋರಿಸು, ನೋಡೋಣ. ಈಕೆಯಿಂದಾಗಿ ನನಗೆ ಸೋಲೆ. ಈಗಲೇ ಕಾಳಿಯಾಗಿ ಬರುತ್ತೇನೆ. ಹೀಗೆ ಕಾಳಿಯಾದಳೆ, ನಾನು ಈಗಲೇ ಚಂಡಿಕೆಯಾಗಿ ಬರುತ್ತೇನೆ. ಹೇಳಿರಲ್ಲ ಇಂದು ತಾಳದಿರಿ ಸಿಟ್ಟು ಕಾಳಗವ ಬಿಡಿಸಾಕೋ ಬೇಡುವೇನೋ ಗುಟ್ಟು ಕೇಳಿ ನಿಮ್ಮ ರೌದ್ರಾವತಾರಕ್ಕೆ ಇಡೀ ಜಗತ್ತೇ ತಲ್ಲಣಗೊಂಡಿದೆ. ಆದ್ದರಿಂದ ನಿಮ್ಮ ನಿಜ ರೂಪದಲ್ಲಿ ಬನ್ನಿರಿ. ಅಯ್ಯ ಅಣ್ಣ, ನೀನು ಕೃಷ್ಣ, ನಾನು ಕೃಷ್ಣೆ. ನಮ್ಮಿಬ್ಬರ ಸಂಬಂಧ ಪ್ರಪಂಚಕ್ಕೆ ತಿಳಿದಿದೆ. ಒಂದು ಮನೆಯನ್ನು, ಒಂದು ಕುಟುಂಬವನ್ನು ಸರಿದಾರಿಗೆ ತರುವುದಕ್ಕಾಗಿ ಆಯುಧಪಾಣಿಯಾಗಿದ್ದೆ. ಇದೋ ನಿನ್ನ ಚಕ್ರ, ಇದೋ ಈಶನ ತ್ರಿಶೂಲ, ಕಿಕ್ಕುಳಿದ ಮುಸುರಾಯಿದ ಗಾಂಡಿಗೆ ಒಪ್ಪಿಸಿದ್ದೇನೆ. ನಿನ್ನ ಅನುಗ್ರಹ ಸದಾ
ಸಿಜನೇತ್ರೆಯರೋ ತೋಷದಿ ಕರೆತರುತ್ತವರು ಸುರರೊಲಿದು ಮಂತ್ರಾಕ್ಷತೆಯಿಂದ ಸಿಸೆಯ ತಳಿದು ಬಲುಮುದದಿಂದ ಮದದಿ ಗೀತೆಯ ಪಡೆಯಿರೆನು ಸರ್ವೇಶ ಗಾರತಿ ಎದ್ದಿರೆ ಶೋಭಾ ಮಂಗಳೌ ಜಯ ಮಂಗಳೌ ನಿತ್ಯ ಮಂಗಳೌ ಜಯ ಶುಭ ಮಂಗಳೌ ಭೂಮಿಯ ದಾನವ ಬೇಡಿದ ಗೀತೈ ತತ್ತಂ ಭೂಮಿಯ ದಾನವ ಬೇಡಿದ ಗೀ ಆ ಮಗದ್ರಿಯನ ಗೆಲಿದವಗಿ ರಾಮಚಂದ್ರನೆಂಬ ದಶರಥ ಸುಧನಿಗೆ ಭಾಮೆಯರದ